ಇದು ಬೇಡವಾ ಬಾಟ್ಲ್ ನಿಲ್ಸೋದು ಬೇಡವಾ? ಓಕೆ ಓಕೆ, ಅದಕ್ಕೆ ನಾನು ನೋಡ್ತಾ ಇದ್ದೇನೆ. ಸಾರಿ ಅಲ್ಲ ಹೌದೌದು, ಒಬ್ಬ ಇದ್ದಾನೆ ಬೇಕು ಅಂತ ಬಿಜೆಪಿ ಇಲ್ಲ ಸಿಎಂ ಬರತ್ತಾಗಿದೆ ಶಿವಶರಪ್ಪ ಏನೂ ಇದಿಲ್ಲ. ಬಟ್ಟೆ ಅಣ್ಣ ಹಂಗೆ ಮೈಕ್ ಚೂರು ಬಳಸ್ಬಿಡು. ಆ ಮೈಕ್ ಹಾಂ ಹಾಂ Rồi lấy vô đi đâu vào rồi.
ಹೋಗಿದ್ದು ವೈರ್ ಬಿಡ ಏನು ಅಶ್ವಮೇಧ ಮಗ ಯಾರು ಕಾರ್ ಕಾಲಿಗೆ ತೂರು ಬಿಡ್ತೀನಿ ಅಂತ ಭಯ ನನಗೆ ಕೂಳಿಗೆ ಮುಗಿದ ಹಾಂ ಆಗಿದೆ ಆಪ್ರೇಷನ್ ಏನೇನು ಕಾಂಗ್ರೆಸ್ ಅಲ್ಟಿ ಸಾಕು ಏ ಹೋಗಪ್ಪ ನನ್ನ ಕೈಲಿ ಲಡಕ್ಕಾಗಲ್ಲ ಚಂದ್ರಪ್ಪ ಏನು ದಾಯ್ದು ಏ ಹೋಗಪ್ಪ ಸರಿ ಸರ್ ನಮಸ್ಕಾರ ಖಾಲಿ ಮಾಡಲ್ಲ ಸಿಎಂ ಸ್ವಲ್ಪ ಎಲ್ಲ ಕಡೆ ಹೋಗಿ ಸ್ವಲ್ಪ ಪ್ಲೇಸ್
ಈ ಕಡೆ ಒಂದು ಉಪಮುಖ್ಯಮಂತ್ರಿಗಳು ಕೊಡ್ತೀನಿ. ಎಲ್ಲ ಸ್ನೇಹಿತರೆ, ಎಲ್ಲ ಮಾಧ್ಯಮದ ಸ್ನೇಹಿತರೆ, ಎಲ್ಲ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗ ತಾನೇ ಮೊದಲನೆಯ ಸಂಪುಟದ ಸಭೆಯನ್ನ ಮುಗಿಸಿದ್ದಾರೆ. ಅನೇಕ ನಿರ್ಣಯಗಳನ್ನ ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಜನತೆ ಏನು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಆ ಎಲ್ಲ ವಿಷಯನ ನಾವು ಮಾಡಿದ್ದೇವೆ. ನಾವೇನ್ ಚರ್ಚೆ ಮಾಡಿದ್ದೇವೆ, ಏನ್ ತೀರ್ಮಾನ ಕೊಟ್ಟಿದ್ದೇವೆ, ಬಸವಣ್ಣನ ನಾಡಿನಲ್ಲಿ, ಈ ಕುವೆಂಪು ಅವರ ನಾಡಿನಲ್ಲಿ, ಶಿಶುನಾಳ ಶರೀಫರ ನಾಡಿನಲ್ಲಿ, ಕನಕದಾಸನ ನಾಡಿನಲ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನಾವು ನುಡಿದಂತೆ ನಡೀಲಿಕ್ಕೆ ಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪ್ರಮುಖವಾದಂತಹ ತೀರ್ಮಾನವನ್ನ ಮಾಡಿದ್ದೇವೆ. ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ತಮ್ಮ ಗಮನವನ್ನ, ರಾಜ್ಯದ ಎಲ್ಲ ಪ್ರತಿಯೊಬ್ಬ ಮತದಾರರ ಗಮನವನ್ನ ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಪ್ರಯತ್ನವನ್ನ ಮಾಡ್ತಾರೆ. ನಾವೇನ್ ತೀರ್ಮಾನ ಮಾಡ್ತೇವೆ, ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ಅದನ್ನ ಪ್ರಕಟಣೆಯನ್ನ ಮಾಡ್ತಾರೆ. ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಸರ್ಕಾರ ರಚನೆ ಆದಮೇಲೆ ಇದು ಮೊದಲನೇ ಸುದ್ದಿಗೋಷ್ಠಿ. ನಾವು ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತು 8 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣವಚನವನ್ನು ತಗೊಂಡಿದ್ದೀವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಅದಾದಮೇಲೆ ನಾಡಿನ ಜನತೆಗೆ
ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೆದಿದೆ. ರಾಜ್ಯದ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ನಾನ್ ಬಿಜೆಪಿ ಪಾರ್ಟಿಗಳ ಅಧ್ಯಕ್ಷರುಗಳು, ಬಹಳ ಜನ ನಾಯಕರುಗಳು ಬಂದಿದ್ದರು. ಅವರು ಕೂಡ ಬಂದು ಶುಭ ಕೋರಿದ್ದಾರೆ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇನ್ನು ಬೇರೆ ಬೇರೆ ಕಾರ್ಯದರ್ಶಿಗಳೆಲ್ಲರೂ ಕೂಡ, ಆಫೀಸ್ ಬೇರರ್ಸ್ಗಳು, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ನಾವು ನಾಡಿನ ಜನತೆಗೆ ಮತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀವಿ. ಅದಾದ ಮೇಲೆ ಸರ್ಕಾರ ರಚನೆ ಆದ ಮೇಲೆ ಮೊದಲನೇ ಸಚಿವ ಸಂಪುಟದ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಹಾಜರಿದ್ದರು. ನಾವು ಪ್ರಮುಖವಾಗಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ. ಆ ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳಲ್ಲ. 5 ವರ್ಷಗಳ ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ವಾಗ್ದಾನದ ರೂಪದಲ್ಲಿ ಕೊಟ್ಟಿದ್ದೆವು. ನಾವು ಜನತೆಗೆ ಅದನ್ನು ಹೇಳುವಾಗ ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ 5 ಗ್ಯಾರಂಟಿಗಳಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಮತಕ್ಷೇತ್ರಗಳ ಕೇಂದ್ರಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಹೇಳಿದ್ದೀನಿ, ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಹೇಳಿದ್ದಾರೆ, ನಾನು CLP ಲೀಡರಾಗಿ ಹೇಳಿದ್ದೀನಿ. ಹಾಗೆಯೇ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಆ ವಿಚಾರವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ
165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನೂ 30 ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥ ಭರವಸೆಗಳಲ್ಲದೆ ಇನ್ನು 30 ಕಾರ್ಯಕ್ರಮಗಳನ್ನು ನಾವು ಕೊಡು. ಈಗ ಇಂದಿರಾ ಕ್ಯಾಂಟೀನು ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ವಿದ್ಯಾಸಿರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಶಿವಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಪಶುಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಥರದ ಅನೇಕ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೀವಿ. ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಯಾಕೆ ಇದರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಕೊಟ್ಟ ಮಾತನ್ನ ನಡ್ಕೋತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ವಿರೋಧ ಪಕ್ಷದವರು ಅದನ್ನು ಜನರ ತಪ್ಪುದಾರಿಗಳಿಲಿಕ್ಕೆ ನಾವು ಈಡೇರಿಸೋಕ್ಕಾಗಲ್ಲ. ಅವ್ರ ಕೈನಲ್ಲಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ರಾಜ್ಯ ಸಾಲಗಾರ ರಾಜ್ಯ ಆಗಿಬಿಡ್ತದೆ ಅಂತೇಳಿ ಪ್ರಧಾನಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳೇ ಅವರ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇತರ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಇದಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳು ಇವೆಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತೆಲ್ಲ ಹೇಳಿದ್ದಾರೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ. ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ನಮ್ಮ ರಾಜ್ಯದ ಬಜೆಟ್ಟು 3,10,000 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ 10% ಗಿಂತ ಹೆಚ್ಚಾಗಿ ಬಜೆಟ್ನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತೆರಿಗೆ ಹೆಚ್ಚಾಗಿ ಮಾಡೋಕ್ಕಾಗದೇ ಹೋದರೂ ಕೂಡ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ GST ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಅವರೀಗ, ಮ್ಯಾಕ್ಸಿಮಮ್ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ಮತ್ತು GST ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡೋದು. ನಮಗುಳಿದಿರ್ತಕ್ಕಂಥದ್ದು ಪೆಟ್ರೋಲು, ಡೀಸೆಲು, ಅಬ್ಕಾರಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟು, ಆಮೇಲೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇವು ಪ್ರಮುಖವಾಗಿ ನಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಗಳು. ಮತ್ತು ಕೇಂದ್ರದಿಂದ ನಮಗೆ 15th ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ನನ್ನ ಪ್ರಕಾರ ಅದು 1,00,000 ಕೋಟಿ ಆಗಬೇಕಾಗಿತ್ತು. 15th ಫೈನಾನ್ಸ್ ಕಮಿಷನಲ್ಲಿ ನಮಗೆ ಅನ್ಯಾಯ ಆಗೋದ್ರಿಂದ ಬರೀ 50,000 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ 50,000 ಕೋಟಿ ಬರ್ತದೆ ಅಂತ ಹೇಳಿದ್ದಾರೆ.
7,000 ಕೋಟಿ ನಮ್ಮ ತೆರಿಗೆ ಪಾಲು, 13,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ ಧನ, ಎರಡೂ ಸೇರಿಸಿದ್ರೆ 50,000 ಕೋಟಿ ಬರ್ಬೋದು ಅಂತ ಇದೆ. ಅದು ಸರಿಯಾದ ರೀತಿಯಲ್ಲಿ 15th ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಲಿ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಕೇಂದ್ರದ ಸಹಾಯಧನ ಮತ್ತು ನಮ್ಮ ಪಾಲು ನಮಗೆ ದೊಡ್ಡ ಅನ್ಯಾಯ ಆಯಿತು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಭಾಳ ಕಡಿಮೆ ಆಗೋಯ್ತು ಹಣ. ಸೊ ದಿಸ್ ಈಸ್ ದಿ ಪೊಸಿಷನ್. ನಮ್ಮ ಇಲ್ಲಿದ್ದಂಥ ಬೇಜವಾಬ್ದಾರಿ ಸರ್ಕಾರ 15th ಫೈನಾನ್ಸ್ ಕಮಿಷನ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ್ದೇನೆ. ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ನಾವು ಕಟ್ತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು, ಈ ಕರ್ನಾಟಕದಿಂದ ನಾವು ತೆರಿಗೆ ಕಟ್ಟಿಕೊಡ್ತೀವಿ. ಸುಮಾರು 4,00,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಕಟ್ತೀವಿ. ಐ ರಿಪೀಟ್, ಕರ್ನಾಟಕದಿಂದ 4,00,000 ಕೋಟಿ ರೂಪಾಯಿ. GST ಇರ್ಬೋದು, ಆಯಿಲ್ ಮೇಲೆ ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು, ಸರ್ಚಾರ್ಜ್ ಇರ್ಬೋದು. ಸರ್ಚಾರ್ಜ್ನೆಲ್ಲವೆಲ್ಲ ನಮಗೆ ಪಾಲು ಬರೋದೇ ಇಲ್ಲ. ಅವರೇ ಇಟ್ಕೊಬಿಡ್ತಾರೆ. ಸೊ ಅದು ಒಂದು ಓಲಿ. ಇವರು ಇನ್ನು ಎಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಅಂತಂದರೆ, 15th ಫೈನಾನ್ಸ್ ಕಮಿಷನ್ನಲ್ಲಿ ಇಂಟ್ರಿಮ್ ರಿಪೋರ್ಟ್ನಲ್ಲಿ 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಸಹಾಯಧನ ಕೊಡಬೇಕು. ಇದು ನಾನು ಹೇಳೋದಲ್ಲ, ಇಟ್ ಈಸ್ ರೆಕಮೆಂಡೆಡ್ ಬೈ 15th ಫೈನಾನ್ಸ್ ಕಮಿಷನ್ and recommended in the interim report. Repeat the numbers again. 5,495, 5,495, 5,495 ಕೋಟಿ. 5,495 ಕೋಟಿ ಅದನ್ನು ತಗೊಳ್ಳೇ ಇಲ್ಲ. ನ್ಯಾಯಯುತ ಬರಬೇಕಾದದನ್ನ ಈ ಸರ್ಕಾರ ಇದಕ್ಕಿಂತ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆಯಾ? ಉದಾಹರಣೆ ಬೇಕಾ ನಿಮಗೆ? ಇಟ್ ವಾಸ್ ರೆಕಮೆಂಡೆಡ್ ಬೈ ದಿ 15th ಫೈನಾನ್ಸ್ ಕಮಿಷನ್ ಇನ್ ದಿ ಇಂಟ್ರಿಮ್ ರಿಪೋರ್ಟ್. ಫೈನಲ್ ರಿಪೋರ್ಟ್ನಲ್ಲಿ ಆ ಎಮ್ಮ ನಿರ್ಮಲಾ ಸೀತಾರಾಮನ್ ಅವರು ತೈಷೆ ಹಾಕ್ಬಿಟ್ರು ಹೊತ್ತಿಗೆ. ಆ್ಯಂಡ್ ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. Because of Narendra Modi, Karnataka suffered a loss. Karnataka suffered a loss. We are entitled legitimately to that interim relief. 5,495 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಹಾಗಾಗಿ ಅದು ನಷ್ಟ ಆಯಿತು. ಈ ಸರ್ಕಾರ ಕೇಳಲೂ ಇಲ್ಲ. 25 ಜನ MP ಗಳು ಅವು ಕೇಳಲಿಲ್ಲ. ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡೋದೇನೋ ಕೇಳಲಿಲ್ಲ.
Basuraj Bommai himself is a member of the GST Council. Basuraj Bommai was a GST Council member. ಅದು ಯಾವುದಕ್ಕೂ ಚೇರ್ಮನ್ ಕೂಡ ಮಾಡಿದರು ಅವರಿಗೆ. ಸೊ ಇಷ್ಟು ದೊಡ್ಡ ಅನ್ಯಾಯ ಆಯಿತು. ನಮಗೆ 4 ಲಕ್ಷ ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿ ನಮಗೆ ಬರೋದು ಬರೀ 50,000 ರೂಪಾಯಿ. ಕರ್ನಾಟಕದಿಂದ ಕಲೆಕ್ಟ್ ಆಗೋ ಟ್ಯಾಕ್ಸು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಬರತಕ್ಕಂಥದ್ದು ನಮ್ಮ ಪಾಲು ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅದು ಅವ್ರು ಕೊಡೋದಲ್ಲ, ಅವರು ಜನಗಳಿಗೆ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತಿಯರಿಗೆ ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಕೊಡ್ತದೆ. ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ ಟ್ಯಾಕ್ಸ್? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟ್ಯಾಕ್ಸ್, ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನೇ ವಾಪಸ್ ನಮಗೆ ಕೊಡೋದು. ಸೊ ಇದು ಆಯಿತು ಬಿಡಿ, ಅದು ಅನ್ಯಾಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಇವ್ರು ಹೇಳ್ತಾರಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಇವೆಲ್ಲ ಮಾಡಿಬಿಟ್ರೆ ಗ್ಯಾರಂಟಿಗಳನ್ನು. ಸಾಲಗಾರ ಯಾರು ಸಾಲಗಾರರು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ಸಾಲಗಾರ ದೇಶ ಮಾಡಿದವ್ರು ಯಾರು? ಹಾಂ, ನಿಮಗೆ ಗೊತ್ತಾ, ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟಾಗ ದೇಶದ ಮೇಲಿದ್ದಂಥ ಸಾಲ ಬರ್ಕಳಿಬೇಕಾದ್ರೆ ವೆರಿಫೈನೂ ಮಾಡಿ 53,11,000 ಕೋಟಿ. 53,11,000 ಕೋಟಿ. ಈ ವರ್ಷ ಎಷ್ಟು ಇದೆ ಗೊತ್ತಾ ಸಾಲ ದೇಶದ ಮೇಲೆ? 155 ಲಕ್ಷ ಕೋಟಿ. 155 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮನಮೋಹನ್ ಸಿಂಗ್ ಅವ್ರು ಬಿಡೋವರೆಗೆ ಇದ್ದಂಥ ಸಾಲ 53 ಲಕ್ಷ ಕೋಟಿ, 53,11,000 ಕೋಟಿ. 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 102 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ನಾನು 2018 ಮಾರ್ಚ್ ಅಲ್ಲಿವರೆಗೆ ಇದ್ದಂಥ ಸಾಲ 2,42,000 ಕೋಟಿ. ಈಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 23-24ಕ್ಕೆ ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ 5,64,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮಾರ್ಚ್ 18ರವರೆಗೆ ಅಲ್ಲ 2018 ಮಾರ್ಚ್ ಕೊನೆಯವರೆಗೆ 2,42,000 ಕೋಟಿ. ಇವರು ಬಂದ ಮೇಲೆ ಇವರು ಎಂಥವರು HD ಕುಮಾರಸ್ವಾಮಿಯನ್ನು ಸೇರಿ 3,22,000 ಕೋಟಿ. 3,22,000 ಕೋಟಿ. ಈ ವರ್ಷ ಒಂದೇ ವರ್ಷ 23-24ಕ್ಕೆ 78,000 ಕೋಟಿ ಸಾಲ ತಗೋತಾ ಇತ್ತು. ಸಾಲ ಯಾರ ಕಾಲದಲ್ಲಿ ಜಾಸ್ತಿ ಆಯ್ತಪ್ಪ? ನಾಲ್ಕು ವರ್ಷದಲ್ಲಿ ಇವರು ಮಾಡಿರೋದು ಸುಮಾರು 3 ಲಕ್ಷ ಕೋಟಿ. ನಾನು 5 ವರ್ಷದಲ್ಲಿ ಮಾಡಿದ್ದು 1,16,000 ಕೋಟಿ ಸಾಲ. 1,16,000 ಕೋಟಿ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳಾಗಿ, ಈ ದೇಶ ಸಾಲದ ಸುಳಿ ಸಿಕ್ಕಾಕಬಿಡ್ತದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರೆ. ನಾನು ಹೇಳ್ತೀನಿ, ಐ ಆಮ್ ಕಾನ್ಫಿಡೆಂಟ್, ಈ ರಾಜ್ಯವನ್ನು ಸಾಲದ ಸುಳಿ ಸಿಕ್ಕಾಕಳಿಸ್ದೇನೆ, ಆರ್ಥಿಕ ದಿವಾಳಿಯಾಗಕ್ಕೆ ಬಿಡದೇನೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ.
ಇವತ್ತು ಅಸಲು ಮತ್ತು ಬಡ್ಡಿ ಎಷ್ಟು ಗೊತ್ತಾ? 2023-24ಕ್ಕೆ ಅಸಲು ಬಡ್ಡಿ ಎಷ್ಟು ಕಟ್ಟಬೇಕು ಗೊತ್ತಾ ನಿಮಗೆ? ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್, ಇಟ್ ಕಮ್ಸ್ ಟು ಅಬೌಟ್ 56,000 crores. 56,000 ಕೋಟಿ. ಪ್ಲೀಸ್ ವೆರಿಫೈ. ಬಡ್ಡಿ ಅಸಲು ಬಡ್ಡಿನೇ ಕಟ್ಟೋದಿಷ್ಟಿರುವಾಗ ನಾವು ವರ್ಷಕ್ಕೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ರೈತರಿಗೆ 50,000 ಕೋಟಿ ಮಾಡೋಕ್ಕಾಗಲ್ವಾ? ಈಗ 3,10,000 ನಾನು ಬಜೆಟ್ ಜುಲೈನಲ್ಲಿ ಮಂಡಿಸ್ತೀವಿ. ನಮ್ಮ ಸರ್ಕಾರ 3,10,000 ರೂಪಾಯಿ 10,000 ಕೋಟಿಯಿಂದ 3,25,000 ಕೋಟಿ ಮಂಡಿಸ್ತೀವಿ. 15,000 ಕೋಟಿ ತೆರಿಗೆನಲ್ಲಿ ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಮಾಡ್ತೀವಿ. ಆಮೇಲೆ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡೋದು, ಇವೆಲ್ಲವುಗಳಿಂದ ಮತ್ತೆ ಸಾಲ ತಗೊಳ್ಳೋದು ಕಡಿಮೆ ಮಾಡೋದು. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟು, ಪ್ರಿನ್ಸಿಪಾಲ್ ಅಮೌಂಟ್ ಕೊಡೋದು ಕಮ್ಮಿ ಆಗ್ತದೆ. ಎಲ್ಲ ಮೆಜರ್ಸ್ಗಳಿಂದ ನನಗೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಅವರ್ ಗೌರ್ಮೆಂಟ್ ಟು ರೈಸ್ 50,000 crores in a year. ಆಗಿದೆ. ಅದರಿಂದ 5 ಗ್ಯಾರಂಟಿಗಳಿದ್ದಾವಲ್ಲ ನಮಗೆ. ನಂಬರ್ 1 ಗೃಹ ಜ್ಯೋತಿ, 200 ಯೂನಿಟ್ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, ನಮ್ಮ ಮ್ಯಾನಿಫೆಸ್ಟೋ ಇದೆ. This is our manifesto. It is already been released. ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದ್ದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ. ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು. ಅಲ್ಲ, 1,200 ಕೋಟಿ, 1,200 ಕೋಟಿ ಆಗ್ಬೋದು ಅಂತ ಸುಮಾರು. ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ, ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆಯಿಂದೆಲ್ಲ ಭಾರಿ ಕಷ್ಟ ಆಗ್ಬಿಡೋದು ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬಿಡ್ತೀವಿ. ಇದು 2ನೇದು. 3ನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 kg ಅಕ್ಕಿ ಕೊಡ್ತಾ ಇದ್ದೋ. ಅವೆಲ್ಲ ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡ್ತಿ. ಪ್ರತಿ ನಾ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ.
ಗೊತ್ತಾಯ್ತಲ್ಲ. ಗೃಹಲಕ್ಷ್ಮಿ ಆದೇಶ ಹೊರಡಿಸೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳಿ. ಅದು ಒಂದು. ಮೂರನೇದು ಅನ್ನಭಾಗ್ಯ. ಮೂರನೇದು 7 kg ಕೊಡ್ತಿದ್ದೋ ಅದನ್ನು 10 kg ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 kg ಇಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, MA MSc MCom BA BSc BCom PhD ಮಾಡಿದವರು, MBBS ಮಾಡಿದವರು, BE ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳು ಇರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದರೆ ಇಲ್ಲ, ಖಾಸಗಿನೆಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನೆಲ್ಲಾರ ಸಿಗ್ಬೋದು. ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರ ಅಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ ಇಯರ್. ಅಲ್ಲ, ಪರ್ ಮಂತ್ ಅಲ್ಲ, ಪರ್ ಮಂತ್ 3,000 rupees for unemployed graduates starting from this year, this financial year, I mean academic year, for 2 years only. ಡಿಪ್ಲೊಮಾ ಪಾಸ್ ಮಾಡಿದವರು ನಿರುದ್ಯೋಗಿಗಳಾಗಿದ್ದವ್ರಿಗೆ ಅವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5ನೇದು ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ ಮತ್ತೆ ಕರ್ನಾಟಕದವರು ಆಗೋರಿಗೆ ಮಾತ್ರ. ಈಗ ತಮಿಳುನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದ ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಅಂದ್ರೆ ಎಲ್ಲ ಬಸ್ಗಳು ಅಂದ್ರೇನೆ. ಅದಾಮೇಲೆ ಐ ವಿಲ್ ಕಮ್ ಔಟ್ ವಿತ್ ಡೀಟೈಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ಈಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ, ಗೊತ್ತಾಯ್ತಲ್ಲ. ಆದೇಶನೂ ಕೂಡ ಹೊರಡಿಸಕ್ಕೆ ಹೇಳಿದ್ದೀನಿ. ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರ್ರಿ, ಚರ್ಚೆ ಮಾಡಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನೇನಾಗ್ತದೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಮಾಡ್ತೀವಿ. ಅದು ಎಷ್ಟೇ ಬರ್ಡನ್ ಆದರೂ ಕೂಡ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಅವನ್ನ ಈಡೇರಿಸ್ತೀವಿ. ಜನ ಅದಕ್ಕೋಸ್ಕರನೇ ಕೇಳಿಪ್ಪ, ಒಬ್ಬೊಬ್ರು ಕೇಳಿ. ಯಾವತ್ತು ಆದೇಶ? ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಯಾವಾಗ ಆಗುತ್ತೆ? ಇನ್ನೊಂದು ವರ್ಷ ಬಿಟ್ಟ? ಮುಂದಿನ ವಾರನೇ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ನಿರ್ಧಾರ ಆಗೋಯ್ತು. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಡೀಟೇಲ್ಸ್ ವರ್ಕೌಟ್ ಮಾಡಬಾರ್ದೇನ್ರಿ? ಡೀಟೇಲ್ಸ್ ಎಲ್ಲ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುತ್ತೆ, ಏನು ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡ್ಬೇಕಲ್ಲ. ಯಾರು? ನೋ, ಇಟ್ ಈಸ್ ಅಗ್ರೀಡ್ ಅಪಾನ್. ವಿಲ್ ನಾಟ್ ಗೋ ಬ್ಯಾಕ್. ಎಷ್ಟು ದುಡ್ಡಾಗಲಿ ವಿಲ್ ನಾಟ್ ಗೋ ಬ್ಯಾಕ್. ಜಾರಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣನೇ ಜಾರಿ ಕೊಡ್ತೀವಿ. ನೋಡ್ರಪ್ಪ, ರಸ್ತೆಗೆ ಹೋಗೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜ್ಯುಯೇಟ್ ಯಾರು,
ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು ಬಳಕೆದಾರರು, ಎಲ್ಲ ವಿ ಶುಡ್ ಬಿ ಅಕೌಂಟಬಲ್. ಆಯ್ತು, ಅದೇ ಫೈನಲ್. ಈಗಲೂ ಕೂಡ ಅದೇ ಫೈನಲ್. ಎನಿವೆ ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅವೆಲ್ಲ ಮಾಹಿತಿ ತಗೋಬರ್ರಿ ಅಂತ ಹೇಳಿದ್ದೀನಿ. ಬಿಟ್ಟರೆ ಮತ್ತೆ ಪುನರಾರಂಭ ಮಾಡ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ, ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು. 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರಿತಾ ಇದ್ದೀವಿ. ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ? ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ? ಆಮೇಲೆ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್. ಥ್ಯಾಂಕ್ ಯು. I will come back to you. ಪೋರ್ಟ್ಫೋಲಿಯೋ ಯಾವಾಗ ಸರ್? ಎಲ್ಲ ಇವತ್ತೇ ಮೊದಲನೇ ದಿನ ಹೇಳ್ಬಿಟ್ರೆ ಎಲ್ಲ ಸ್ಪೀಕರ್ನ ಆಯ್ಕೆ ಮಾಡ್ತೀವಿ. ಸಭಾಧ್ಯಕ್ಷ ಈ ಕಡೆ ಒಂದು ಉಪಮುಖ್ಯಮಂತ್ರಿಗಳು ಸಪೋರ್ಟ್ ಕೊಡ್ತೀನಿ. ಎಲ್ಲ ಸ್ನೇಹಿತರೆ,
ಎಲ್ಲ ಮಾಧ್ಯಮದ ಸ್ನೇಹಿತರೆ, ಎಲ್ಲ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗ ತಾನೇ ಮೊದಲನೆಯ ಸಂಪುಟದ ಸಭೆಯನ್ನ ಮುಗಿಸಿದ್ದಾರೆ. ಅನೇಕ ನಿರ್ಣಯಗಳನ್ನ ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಜನತೆ ಏನು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಆ ಎಲ್ಲ ವಿಷಯನ ನಾವು ಮಾಡಿದ್ದೇವೆ. ನಾವೇನ್ ಚರ್ಚೆ ಮಾಡಿದ್ದೇವೆ, ಏನ್ ತೀರ್ಮಾನ ಕೊಟ್ಟಿದ್ದೇವೆ, ಬಸವಣ್ಣನ ನಾಡಿನಲ್ಲಿ, ಈ ಕುವೆಂಪು ಅವರ ನಾಡಿನಲ್ಲಿ, ಶಿಶುನಾಳ್ ಶರೀಫರ ನಾಡಿನಲ್ಲಿ, ಕನಕದಾಸರ ನಾಡಿನಲ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನಾವು ನುಡಿದಂತೆ ನಡೀಲಿಕ್ಕೆ ಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪ್ರಮುಖವಾದಂತಹ ತೀರ್ಮಾನವನ್ನ ಮಾಡಿದ್ದೇವೆ. ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ತಮ್ಮ ಗಮನವನ್ನ, ರಾಜ್ಯದ ಎಲ್ಲ ಪ್ರತಿಯೊಬ್ಬ ಮತದಾರರ ಗಮನವನ್ನ ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಪ್ರಯತ್ನವನ್ನ ಮಾಡ್ತಾರೆ. ನಾವೇನ್ ತೀರ್ಮಾನ ಮಾಡ್ತೇವೆ, ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ಅದನ್ನ ಪ್ರಕಟಣೆಯನ್ನ ಮಾಡ್ತಾರೆ. ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಸರ್ಕಾರ ರಚನೆಯಾದ ಮೇಲೆ ಇದು ಮೊದಲನೇ ಸುದ್ದಿಗೋಷ್ಠಿ. ನಾವಿವತ್ತು ನಾನು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತು 8 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ತಗೊಂಡಿದ್ದೀವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಅದಾದಮೇಲೆ ನಾಡಿನ ಜನತೆಗೆ, ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೆದಿದೆ. ರಾಜ್ಯದ ಅಲ್ಲ, ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ನಾನ್ BJP ಪಾರ್ಟಿಗಳ ಅಧ್ಯಕ್ಷರುಗಳು, ಬಹಳ ಜನ ನಾಯಕರುಗಳು ಬಂದಿದ್ದರು. ಅವರು ಕೂಡ ಬಂದು ಶುಭ ಕೋರಿದ್ದಾರೆ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇನ್ನು ಬೇರೆ ಬೇರೆ ಕಾರ್ಯದರ್ಶಿಗಳೆಲ್ಲರೂ ಕೂಡ, ಆಫೀಸ್ ಬೇರರ್ಸ್ಗಳು, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ನಾವು ನಾಡಿನ ಜನತೆಗೆ ಮತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀವಿ. ಅದಾದಮೇಲೆ
ಸರ್ಕಾರ ರಚನೆ ಆದ ಮೇಲೆ ಮೊದಲನೇ ಸಚಿವ ಸಂಪುಟದ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಹಾಜರಿದ್ದರು. ನಾವು ಪ್ರಮುಖವಾಗಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ. ಆ ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳಲ್ಲ. 5 ವರ್ಷಗಳ ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ವಾಗ್ದಾನದ ರೂಪದಲ್ಲಿ ಕೊಟ್ಟಿದ್ದೆವು. ನಾವು ಜನತೆಗೆ ಅದನ್ನು ಹೇಳುವಾಗ ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ 5 ಗ್ಯಾರಂಟಿಗಳಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಮತಕ್ಷೇತ್ರಗಳ ಕೇಂದ್ರಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಹೇಳಿದ್ದೀನಿ, ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಹೇಳಿದ್ದಾರೆ, ನಾನು CLP ಲೀಡರಾಗಿ ಹೇಳಿದ್ದೀನಿ. ಹಾಗೆಯೇ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಆ ವಿಚಾರವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನೂ 30 ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥ ಭರವಸೆಗಳಲ್ಲದೆ ಇನ್ನು 30 ಕಾರ್ಯಕ್ರಮಗಳನ್ನು ನಾವು ಕೊಡು. ಈಗ ಇಂದಿರಾ ಕ್ಯಾಂಟೀನು ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ವಿದ್ಯಾಸಿರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಶಿವಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಪಶುಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಥರದ ಅನೇಕ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೀವಿ. ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಕೊಟ್ಟ ಮಾತನ್ನು ನಡ್ಕೋತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ವಿರೋಧ ಪಕ್ಷದವರು ಅದನ್ನು ಜನರ ತಪ್ಪುದಾರಿಗಳಿಲಿಕ್ಕೆ ನಾವು ಈಡೇರಿಸೋಕ್ಕಾಗಲ್ಲ. ಅವ್ರ ಕೈನಲ್ಲಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ರಾಜ್ಯ ಸಾಲಗಾರ ರಾಜ್ಯ ಆಗಿಬಿಡ್ತದೆ ಅಂತೇಳಿ ಪ್ರಧಾನಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳೇ ಅವರ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇತರ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಇದಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳು ಇವೆಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತೆಲ್ಲ ಹೇಳಿದ್ದಾರೆ.
ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ. ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ನಮ್ಮ ರಾಜ್ಯದ ಬಜೆಟ್ಟು 3,10,000 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ %10 ಗಿಂತ ಹೆಚ್ಚಾಗಿ ಬಜೆಟ್ನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತೆರಿಗೆ ಹೆಚ್ಚಾಗಿ ಮಾಡೋಕ್ಕಾಗದೇ ಹೋದರೂ ಕೂಡ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ GST ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಅವರೀಗ ಮ್ಯಾಕ್ಸಿಮಮ್ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ಮತ್ತು GST ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡೋದು. ನಮಗುಳಿದಿರ್ತಕ್ಕಂಥದ್ದು ಪೆಟ್ರೋಲು, ಡೀಸೆಲು, ಅಬ್ಕಾರಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟು, ಆಮೇಲೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇವು ಪ್ರಮುಖವಾಗಿ ನಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಗಳು. ಮತ್ತು ಕೇಂದ್ರದಿಂದ ನಮಗೆ 15 ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ನನ್ನ ಪ್ರಕಾರ ಅದು 1,00,000 ಕೋಟಿ ಆಗಬೇಕಾಗಿತ್ತು. 15 ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಅನ್ಯಾಯ ಆಗೋದ್ರಿಂದ ಬರೀ 50,000 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ 50,000 ಕೋಟಿ ಬರ್ತದೆ ಅಂತ ಹೇಳಿದ್ದಾರೆ. 37,000 ಕೋಟಿ ನಮ್ಮ ತೆರಿಗೆ ಪಾಲು, 13,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ ಧನ, ಎರಡೂ ಸೇರಿಸಿದ್ರೆ 50,000 ಕೋಟಿ ಬರ್ಬೋದು ಅಂತ ಇದೆ. ಅದು ಸರಿಯಾದ ರೀತಿಯಲ್ಲಿ 15 ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಲಿ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಕೇಂದ್ರದ ಸಹಾಯಧನ ಮತ್ತು ನಮ್ಮ ಪಾಲು ನಮಗೆ ದೊಡ್ಡ ಅನ್ಯಾಯ ಆಯಿತು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ 14 ಫೈನಾನ್ಸ್ ಕಮಿಷನ್ಗೂ 15 ಫೈನಾನ್ಸ್ ಕಮಿಷನ್ಗೂ ಭಾಳ ಕಡಿಮೆ ಆಗೋಯ್ತು ಹಣ. ಸೊ ದಿಸ್ ಈಸ್ ದಿ ಪೊಸಿಷನ್. ನಮ್ಮ ಇಲ್ಲಿದ್ದಂಥ ಬೇಜವಾಬ್ದಾರಿ ಸರ್ಕಾರ 15 ಫೈನಾನ್ಸ್ ಕಮಿಷನ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ್ದೇನೆ. ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ನಾವು ಕಟ್ಟತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು, ಈ ಕರ್ನಾಟಕದಿಂದ ನಾವು ತೆರಿಗೆ ಕಟ್ಟಿಕೊಡ್ತೀವಿ. ಸುಮಾರು 4,00,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಕಟ್ತೀವಿ. ಐ ರಿಪೀಟ್, ಕರ್ನಾಟಕದಿಂದ 4,00,000 ಕೋಟಿ ರೂಪಾಯಿ. GST ಇರ್ಬೋದು, ಆಯಿಲ್ ಮೇಲೆ ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು, ಸರ್ಚಾರ್ಜ್ ಇರ್ಬೋದು. ಸರ್ಚಾರ್ಜ್ನೆಲ್ಲವೆಲ್ಲ ನಮಗೆ ಪಾಲು ಬರೋದೇ ಇಲ್ಲ. ಅವರೇ ಇಟ್ಕೊಬಿಡ್ತಾರೆ. ಸೊ ಅದು ಒಂದು ಓಲಿ. ಇವರು ಇನ್ನು ಎಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಅಂತಂದರೆ, 15 ಫೈನಾನ್ಸ್ ಕಮಿಷನ್ನಲ್ಲಿ
ಇಂಟ್ರಿಮ್ ರಿಪೋರ್ಟ್ನಲ್ಲಿ 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಸಹಾಯಧನ ಕೊಡಬೇಕು. ಇದು ನಾನು ಹೇಳೋದಲ್ಲ, ಇಟ್ ಈಸ್ ರೆಕಮೆಂಡೆಡ್ ಬೈ 15 ಫೈನಾನ್ಸ್ ಕಮಿಷನ್ and recommended in the interim report. Repeat the numbers again. 5,495 5,495 5,495 ಕೋಟಿ 5,495 ಕೋಟಿ ಅದನ್ನು ತಗೊಳ್ಳೇ ಇಲ್ಲ. ನ್ಯಾಯಯುತ ಬರಬೇಕಾದದನ್ನ ಈ ಸರ್ಕಾರ ಇದಕ್ಕಿಂತ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆಯಾ? ಉದಾಹರಣೆ ಬೇಕಾ ನಿಮಗೆ? ಇಟ್ ವಾಸ್ ರೆಕಮೆಂಡೆಡ್ ಬೈ ದಿ 15 ಫೈನಾನ್ಸ್ ಕಮಿಷನ್ ಇನ್ ದಿ ಇಂಟ್ರಿಮ್ ರಿಪೋರ್ಟ್. ಫೈನಲ್ ರಿಪೋರ್ಟ್ನಲ್ಲಿ ಆ ಎಮ್ಮ ನಿರ್ಮಲಾ ಸೀತಾರಾಮನ್ ಅವರು ತೈಸಿ ಹಾಕ್ಬಿಟ್ರು ಹೊತ್ತಿಗೆ. ಅಂಡ್ ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. ಬಿಕಾಸ್ ಆಫ್ ನರೇಂದ್ರ ಮೋದಿ, ಕರ್ನಾಟಕ ಸಫರ್ಡ್ ಎ ಲಾಸ್. Karnataka suffered a loss. We are entitled legitimately to that interim relief. 5,495 ಕೋಟಿ. It's not a small amount. ಹಾಗಾಗಿ ಅದು ನಷ್ಟ ಆಯಿತು. ಈ ಸರ್ಕಾರ ಕೇಳಲೂ ಇಲ್ಲ. 25 ಜನ MP ಗಳು ಅವು ಕೇಳಲಿಲ್ಲ. ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡದೆ ಅವ್ರೇನು ಕೇಳಲಿಲ್ಲ. ಬಸವರಾಜ ಬೊಮ್ಮಾಯಿ ಹಿಮ್ಸೆಲ್ಫ್ ಇಸ್ ಎ ಮೆಂಬರ್ ಆಫ್ ದಿ GST ಕೌನ್ಸಿಲ್. ಬಸವರಾಜ ಬೊಮ್ಮಾಯಿ ವಾಸ್ ಎ GST ಕೌನ್ಸಿಲ್ ಮೆಂಬರ್. ಅದ್ಯಾವುದಕ್ಕೂ ಚೇರ್ಮನ್ ಕೂಡ ಮಾಡಿದರು ಅವರಿಗೆ. ಸೊ ಇಷ್ಟು ದೊಡ್ಡ ಅನ್ಯಾಯ ಆಯಿತು. ನಮಗೆ 4 ಲಕ್ಷ ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿ ನಮಗೆ ಬರೋದು ಬರೀ 50,000 ರೂಪಾಯಿ. ಕರ್ನಾಟಕದಿಂದ ಕಲೆಕ್ಟ್ ಆಗೋ ಟ್ಯಾಕ್ಸು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಬರತಕ್ಕಂಥದ್ದು ನಮ್ಮ ಪಾಲು, ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅದು ಅವ್ರು ಕೊಡೋದಲ್ಲ, ಅವರು ಜನಗಳಿಗೆ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತೇರಿಗೆ ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಕೊಡ್ತದೆ. ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ ಟ್ಯಾಕ್ಸ್? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟ್ಯಾಕ್ಸ್, ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನೇ ವಾಪಸ್ ನಮಗೆ ಕೊಡೋದು. ಸೊ ಇದು ಆಯಿತು ಬಿಡಿ, ಅದು ಅನ್ಯಾಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಇವ್ರು ಹೇಳ್ತಾರಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಇವೆಲ್ಲ ಮಾಡಿಬಿಟ್ರೆ ಗ್ಯಾರಂಟಿಗಳನ್ನು. ಸಾಲಗಾರ ಯಾರು ಸಾಲಗಾರರು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ಸಾಲಗಾರ ದೇಶ ಮಾಡಿದವ್ರು ಯಾರು? ನಿಮಗೆ ಗೊತ್ತಾ, ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟಾಗ ದೇಶದ ಮೇಲಿದ್ದಂಥ ಸಾಲ ಬರ್ಕಳಿಬೇಕಾದ್ರೆ ವೆರಿಫೈನೂ ಮಾಡಿ 53,11,000 ಕೋಟಿ. 53,11,000 ಕೋಟಿ. ಈ ವರ್ಷ ಎಷ್ಟು ಇದೆ ಗೊತ್ತಾ ಸಾಲ ದೇಶದ ಮೇಲೆ? 155 ಲಕ್ಷ ಕೋಟಿ.
155 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮನಮೋಹನ್ ಸಿಂಗ್ ಅವರು ಬಿಡೋವರೆಗೆ ಇದ್ದಂಥ ಸಾಲ 53 ಲಕ್ಷ ಕೋಟಿ, 53,11,000 ಕೋಟಿ. 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 102 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ನಾನು 2018 ಮಾರ್ಚ್ ಅಲ್ಲಿವರೆಗೆ ಇದ್ದಂಥ ಸಾಲ 2,42,000 ಕೋಟಿ. ಈಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 23-24ಕ್ಕೆ ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ 5,64,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮಾರ್ಚ್ 18ರವರೆಗೆ ಅಲ್ಲ 2018 ಮಾರ್ಚ್ ಕೊನೆಯವರೆಗೆ 2,42,000 ಕೋಟಿ. ಇವರು ಬಂದ ಮೇಲೆ ಇವರು ಎಂಥವರು HD ಕುಮಾರಸ್ವಾಮಿಯನ್ನು ಸೇರಿ 3,22,000 ಕೋಟಿ. 3,22,000 ಕೋಟಿ. ಈ ವರ್ಷ ಒಂದೇ ವರ್ಷ 23-24ಕ್ಕೆ 78,000 ಕೋಟಿ ಸಾಲ ತಗೋತಾ ಇತ್ತು. ಸಾಲ ಯಾರ ಕಾಲದಲ್ಲಿ ಜಾಸ್ತಿ ಆಯ್ತಪ್ಪ? ನಾಲ್ಕು ವರ್ಷದಲ್ಲಿ ಇವರು ಮಾಡಿರೋದು ಸುಮಾರು 3 ಲಕ್ಷ ಕೋಟಿ. ನಾನು 5 ವರ್ಷದಲ್ಲಿ ಮಾಡಿದ್ದು 1,16,000 ಕೋಟಿ ಸಾಲ. 1,16,000 ಕೋಟಿ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳಾಗಿ, ಈ ದೇಶ ಸಾಲದ ಸುಳಿ ಸಿಕ್ಕಾಕಬಿಡ್ತದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರೆ. ನಾನು ಹೇಳ್ತೀನಿ, ಐ ಆಮ್ ಕಾನ್ಫಿಡೆಂಟ್ ಈ ರಾಜ್ಯವನ್ನು ಸಾಲದ ಸುಳಿ ಸಿಕ್ಕಾಕಳಿಸ್ದೇನೆ, ಆರ್ಥಿಕ ದಿವಾಳಿಯಾಗಕ್ಕೆ ಬಿಡದೇನೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ. ಇವತ್ತು ಅಸಲು ಮತ್ತು ಬಡ್ಡಿ ಎಷ್ಟು ಗೊತ್ತಾ? 2023-24ಕ್ಕೆ ಅಸಲು ಬಡ್ಡಿ ಎಷ್ಟು ಕಟ್ಟಬೇಕು ಗೊತ್ತಾ ನಿಮಗೆ? ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, repayment of principal amount, it comes to about 56,000 crores. 56,000 ಕೋಟಿ. Please verify. ಬಡ್ಡಿ ಅಸಲು ಬಡ್ಡಿನೇ ಕಟ್ಟೋದಿಷ್ಟು ಇರುವಾಗ ನಾವು ವರ್ಷಕ್ಕೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ರೈತರಿಗೆ 50,000 ಕೋಟಿ ಮಾಡೋಕ್ಕಾಗಲ್ವಾ? ಈಗ 3,10,000 ನಾನು ಬಜೆಟ್ ಜುಲೈನಲ್ಲಿ ಮಂಡಿಸ್ತೀವಿ. ನಮ್ಮ ಸರ್ಕಾರ 3,10,000 ರೂಪಾಯಿ 10,000 ಕೋಟಿಯಿಂದ 3,25,000 ಕೋಟಿ ಮಂಡಿಸ್ತೀವಿ. 15,000 ಕೋಟಿ ತೆರಿಗೆನಲ್ಲಿ ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಮಾಡ್ತೀವಿ. ಆಮೇಲೆ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡೋದು, ಇವೆಲ್ಲವುಗಳಿಂದ ಮತ್ತೆ ಸಾಲ ತಗೊಳ್ಳೋದು ಕಡಿಮೆ ಮಾಡೋದು. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟು, ಪ್ರಿನ್ಸಿಪಾಲ್ ಅಮೌಂಟ್ ಕೊಡೋದು ಕಮ್ಮಿ ಆಗ್ತದೆ. ಎಲ್ಲ ಮೆಜರ್ಸ್ಗಳಿಂದ ನನಗೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪಾಸಿಬಲ್ for our government to raise 50,000 crores in a year. ಆಗಿದೆ. ಅದರಿಂದ 5 ಗ್ಯಾರಂಟಿಗಳಿದ್ದಾವಲ್ಲ ನಮಗೆ. ನಂಬರ್ 1 ಗೃಹ ಜ್ಯೋತಿ,
200 ಯೂನಿಟ್ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, ನಮ್ಮ ಮ್ಯಾನಿಫೆಸ್ಟೋ ಇದೆ. ದಿಸ್ ಈಸ್ ಅವರ್ ಮ್ಯಾನಿಫೆಸ್ಟೋ. ಇಟ್ ಈಸ್ ಆಲ್ರೆಡಿ ಬೀನ್ ರಿಲೀಸ್ಡ್. ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ. ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು. ಅಲ್ಲ, 1,200 ಕೋಟಿ, 1,200 ಕೋಟಿ ಆಗ್ಬೋದು ಅಂತ ಸುಮಾರು. ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ, ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆ ಇದೆಲ್ಲ ಭಾರಿ ಕಷ್ಟ ಆಗ್ಬಿಡೋದು ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬೇಕು. ಇದು 2ನೇದು. 3ನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 kg ಅಕ್ಕಿ ಕೊಡ್ತಾ ಇದ್ದೋ. ಅವೆಲ್ಲ ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡ್ತಿ. ಪ್ರತಿ ನಾವು ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ. ಗೊತ್ತಾಯ್ತಲ್ಲ. ಗೃಹಲಕ್ಷ್ಮಿ ಆದೇಶ ಹೊರಡಿಸೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳಿ ಅದು ಒಂದು. 3ನೇದು ಅನ್ನಭಾಗ್ಯ. 3ನೇದು 7 kg ಕೊಡ್ತಿದ್ದೋ ಅದನ್ನು 10 kg ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 kg ಇಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, MA, MSc, MCom, BA, BSc, BCom, PhD ಮಾಡಿದವರು, MBBS ಮಾಡಿದವರು, BE ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳಿರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದರೆ, ಇಲ್ಲ ಖಾಸಗಿನೆಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನೆಲ್ಲಾರ ಸಿಗ್ಬೋದು, ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರ ಅಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ ಇಯರ್. ಅಲ್ಲ, ಪರ್ ಮಂತ್ ಅಲ್ಲ, ಪರ್ ಮಂತ್ 3,000 rupees for unemployed graduates starting from this year, this financial year, I mean academic year, for 2 years only. ಡಿಪ್ಲೊಮಾ ಪಾಸ್ ಮಾಡಿದವರು ನಿರುದ್ಯೋಗಿಗಳಾಗಿದ್ದವ್ರಿಗೆ ಅವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5ನೇದು ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ
ಕರ್ನಾಟಕದವರು. ಮತ್ತು ಕರ್ನಾಟಕದವರು ಆಗೋರು ಮಾತ್ರ. ಈಗ ತಮಿಳುನಾಡಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಡೊಮಿಸಿಲ್ ಮಹಿಳೆಯರಿಗೆ, ಕರ್ನಾಟಕದ ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಅಂದರೆ ಎಲ್ಲ ಬಸ್ಗಳು ಅಂದ್ರೇನೆ ಲಗ್ಜರಿ ಬಸ್ ಇಲ್ಲ. ಅದು ಆಮೇಲೆ ಐ ವಿಲ್ ಕಮ್ ಔಟ್ ವಿತ್ ಡೀಟೈಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ಈಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ, ಗೊತ್ತಾಯ್ತಲ್ಲ. ಆದೇಶನೂ ಕೂಡ ಹೊರಡಿಸಕ್ಕೆ ಹೇಳಿದ್ದೀನಿ. ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರ್ರಿ, ಚರ್ಚೆ ಮಾಡಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನೇನಾಗ್ತದೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಮಾಡೇ ಮಾಡ್ತೀವಿ. ಅದು ಎಷ್ಟೇ ಬರ್ಡನ್ ಆದರೂ ಕೂಡ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಅವನ್ನ ಈಡೇರಿಸ್ತೀವಿ. ಜನ ಅದಕ್ಕೋಸ್ಕರನೇ ಕೇಳಿಪ್ಪ, ಒಬ್ಬೊಬ್ರು ಕೇಳಿ. ಯಾವತ್ತು ಆದೇಶ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಯಾವಾಗ ಆಗುತ್ತೆ? ಇನ್ನೊಂದು ವರ್ಷ ಬಿಟ್ಟ ಮುಂದಿನ ವಾರನೇ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ನಿರ್ಧಾರ ಆಗೋಯ್ತು. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಡೀಟೇಲ್ಸ್ ವರ್ಕೌಟ್ ಮಾಡಬಾರ್ದೇನ್ರಿ? ಡೀಟೇಲ್ಸ್ ಎಲ್ಲ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುತ್ತೆ, ಏನು ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡಬೇಕಲ್ಲ. ಯಾರು? ನೋ ಇಟ್ ಈಸ್ ಅಗ್ರೀಡ್ ಅಪಾನ್. ವಿಲ್ ನಾಟ್ ಗೋ ಬ್ಯಾಕ್. ಎಷ್ಟು ದುಡ್ಡಾಗಲಿ ವಿಲ್ ನಾಟ್ ಗೋ ಬ್ಯಾಕ್. ಜಾರಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣ ಜಾರಿ ಕೊಡ್ತೀವಿ. ನೋಡ್ರಪ್ಪ, ರಸ್ತೆಗೆ ಹೋಗೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜ್ಯುಯೇಟ್ ಯಾರು, ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು, ಯಾರು ಬಳಕೆದಾರರು, ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್. ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅವೆಲ್ಲ ಮಾಹಿತಿ ತಗೋಬರ್ರಿ ಅಂತ ಹೇಳಿದ್ದೀನಿ. ಮತ್ತೆ ಪುನರಾರಂಭ ಮಾಡ್ತೀವಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ, ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು. 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರಿತಾ ಇದ್ದೀವಿ. ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ, ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ. ಆಮೇಲೆ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್. ಥ್ಯಾಂಕ್ ಯು. I will come back to you. ಪೋರ್ಟ್ಫೋಲಿಯೋ ಯಾವಾಗ ಸರ್? ಎಲ್ಲ ಇವತ್ತೇ ಮೊದಲನೇ ದಿನ ಹೇಳ್ಬಿಟ್ಟೆ.
ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನಾವು ನುಡಿದಂತೆ ನಡೀಲಿಕ್ಕೆ ಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ತಮ್ಮ ಗಮನವನ್ನು, ರಾಜ್ಯದ ಎಲ್ಲ ಪ್ರತಿಯೊಬ್ಬ ಮತದಾರರ ಗಮನವನ್ನು ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಪ್ರಯತ್ನವನ್ನು ಮಾಡ್ತಾರೆ. ನಾವೇನು ತೀರ್ಮಾನ ಮಾಡ್ತೇವೆ, ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ಅದನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಸರ್ಕಾರ ರಚನೆ ಆದಮೇಲೆ ಇದು ಮೊದಲನೇ ಸುದ್ದಿಗೋಷ್ಠಿ. ನಾವು ಇವತ್ತು ನಾನು ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತು 8 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ತಗೊಂಡಿದ್ದೀವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಅದಾದಮೇಲೆ ನಾಡಿನ ಜನತೆಗೆ, ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೆದಿದೆ. ರಾಜ್ಯದ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ಬಿಜೆಪಿ ಪಾರ್ಟಿಗಳ ಅಧ್ಯಕ್ಷರುಗಳು, ಬಹಳ ಜನ ನಾಯಕರುಗಳು ಬಂದಿದ್ದರು. ಅವರು ಕೂಡ ಬಂದು ಶುಭ ಕೋರಿದ್ದಾರೆ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇನ್ನು ಬೇರೆ ಬೇರೆ ಕಾರ್ಯದರ್ಶಿಗಳೆಲ್ಲರೂ ಕೂಡ, ಆಫೀಸ್ ಬೇರರ್ಸ್ಗಳು, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ನಾವು ನಾಡಿನ ಜನತೆಗೆ ಮತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀವಿ. ಅದಾದಮೇಲೆ ಸರ್ಕಾರ ರಚನೆ ಆದಮೇಲೆ ಮೊದಲನೇ ಸಚಿವ ಸಂಪುಟದ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಹಾಜರಿದ್ದರು. ನಾವು ಪ್ರಮುಖವಾಗಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ.
ಆ ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳಲ್ಲ. 5 ವರ್ಷಗಳ ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ವಾಗ್ದಾನದ ರೂಪದಲ್ಲಿ ಕೊಟ್ಟಿದ್ದೆವು. ನಾವು ಜನತೆಗೆ ಅದನ್ನು ಹೇಳುವಾಗ ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ 5 ಗ್ಯಾರಂಟಿಗಳಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಮತಕ್ಷೇತ್ರಗಳ ಕೇಂದ್ರಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಹೇಳಿದ್ದೀನಿ, ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಹೇಳಿದ್ದಾರೆ, ನಾನು CLP ಲೀಡರಾಗಿ ಹೇಳಿದ್ದೀನಿ. ಹಾಗೆಯೇ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಆ ವಿಚಾರವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನೂ 30 ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮ್ಯಾನಿಫೆಸ್ಟೋನಲ್ಲಿ ಹೇಳಿದಂಥ ಭರವಸೆಗಳಲ್ಲದೆ ಇನ್ನು 30 ಕಾರ್ಯಕ್ರಮಗಳನ್ನು ನಾವು ಕೊಡು. ಈಗ ಇಂದಿರಾ ಕ್ಯಾಂಟೀನು ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ವಿದ್ಯಾಸಿರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಶಿವಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಪಶುಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಥರದ ಅನೇಕ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೀವಿ. ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಕೊಟ್ಟ ಮಾತನ್ನ ನಡ್ಕೋತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ವಿರೋಧ ಪಕ್ಷದವರು ಅದನ್ನು ಜನರ ತಪ್ಪುದಾರಿಗಳಿಲಿಕ್ಕೆ ನಾವು ಈಡೇರಿಸೋಕ್ಕಾಗಲ್ಲ. ಅವ್ರ ಕೈನಲ್ಲಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ರಾಜ್ಯ ಸಾಲಗಾರ ರಾಜ್ಯ ಆಗಿಬಿಡ್ತದೆ ಅಂತೇಳಿ ಪ್ರಧಾನಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳೇ ಅವರ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇತರ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಇದಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳು ಇವೆಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತೆಲ್ಲ ಹೇಳಿದ್ದಾರೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ. ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ನಮ್ಮ ರಾಜ್ಯದ ಬಜೆಟ್ಟು 3,10,000 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ
10% ಹೆಚ್ಚಾಗಿ ಬಜೆಟ್ನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತೆರಿಗೆ ಹೆಚ್ಚಾಗಿ ಮಾಡೋಕ್ಕಾಗದೇ ಇದ್ರೂ ಕೂಡ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ GST ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಅವರೀಗ ಮ್ಯಾಕ್ಸಿಮಮ್ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ಮತ್ತು GST ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡೋದು. ನಮಗುಳಿದಿರ್ತಕ್ಕಂಥದ್ದು ಪೆಟ್ರೋಲು, ಡೀಸೆಲು, ಅಬ್ಕಾರಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟು, ಆಮೇಲೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇವು ಪ್ರಮುಖವಾಗಿ ನಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಗಳು. ಮತ್ತು ಕೇಂದ್ರದಿಂದ ನಮಗೆ 15th ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ನನ್ನ ಪ್ರಕಾರ ಅದು 1,00,000 ಕೋಟಿ ಆಗಬೇಕಾಗಿತ್ತು. 15th ಫೈನಾನ್ಸ್ ಕಮಿಷನಲ್ಲಿ ನಮಗೆ ಅನ್ಯಾಯ ಆಗೋದ್ರಿಂದ ಬರೀ 50,000 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ 50,000 ಕೋಟಿ ಬರ್ತದೆ ಅಂತ ಹೇಳಿದ್ದಾರೆ. 37,000 ಕೋಟಿ ನಮ್ಮ ತೆರಿಗೆ ಪಾಲು, 13,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ ಧನ, ಎರಡೂ ಸೇರಿಸಿದ್ರೆ 50,000 ಕೋಟಿ ಬರ್ಬೋದು ಅಂತ ಇದೆ. ಅದು ಸರಿಯಾದ ರೀತಿಯಲ್ಲಿ 15th ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಲಿ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಕೇಂದ್ರದ ಸಹಾಯಧನ ಮತ್ತು ನಮ್ಮ ಪಾಲು ನಮಗೆ ದೊಡ್ಡ ಅನ್ಯಾಯ ಆಯಿತು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಭಾಳ ಕಡಿಮೆ ಆಗೋಯ್ತು ಹಣ. ಸೊ ದಿಸ್ ಈಸ್ ದಿ ಪೊಸಿಷನ್. ನಮ್ಮ ಇಲ್ಲಿದ್ದಂಥ ಬೇಜವಾಬ್ದಾರಿ ಸರ್ಕಾರ 15th ಫೈನಾನ್ಸ್ ಕಮಿಷನ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ್ದೇನೆ. ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ನಾವು ಕಟ್ತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು, ಈ ಕರ್ನಾಟಕದಿಂದ ನಾವು ತೆರಿಗೆ ಕಟ್ಕೊಡ್ತೀವಿ. ಸುಮಾರು 4,00,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಕಟ್ತೀವಿ. ಐ ರಿಪೀಟ್, ಕರ್ನಾಟಕದಿಂದ 4,00,000 ಕೋಟಿ ರೂಪಾಯಿ. GST ಇರ್ಬೋದು, ಆಯಿಲ್ ಮೇಲೆ ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು, ಸರ್ಚಾರ್ಜ್ ಇರ್ಬೋದು. ಸರ್ಚಾರ್ಜ್ನೆಲ್ಲವೆಲ್ಲ ನಮಗೆ ಪಾಲು ಬರೋದೇ ಇಲ್ಲ. ಅವರೇ ಇಟ್ಕೊಬಿಡ್ತಾರೆ. ಸೊ ಅದು ಒಂದು ಓಲಿ. ಇವರು ಎಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಅಂತಂದರೆ, 15th ಫೈನಾನ್ಸ್ ಕಮಿಷನ್ನಲ್ಲಿ ಇಂಟ್ರಿಮ್ ರಿಪೋರ್ಟ್ನಲ್ಲಿ 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಸಹಾಯಧನ ಕೊಡಬೇಕು. ಇದು ನಾನು ಹೇಳೋದಲ್ಲ, ಇಟ್ ಈಸ್ ರೆಕಮೆಂಡೆಡ್ ಬೈ 15th ಫೈನಾನ್ಸ್ ಕಮಿಷನ್ and recommended in the interim report. Repeat the numbers again. 5,495, 5,495, 5,495.
ಕೋಟಿ 5,495 ಕೋಟಿ ಅದನ್ನು ತಗೊಳ್ಳೇ ಇಲ್ಲ. ನ್ಯಾಯಯುತ ಬರಬೇಕಾದದನ್ನ ಈ ಸರ್ಕಾರ ಇದಕ್ಕಿಂತ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆಯಾ? ಉದಾಹರಣೆ ಬೇಕಾ ನಿಮಗೆ? It was recommended by the 15th Finance Commission in the interim report. ಫೈನಲ್ ರಿಪೋರ್ಟ್ನಲ್ಲಿ ಅಯ್ಯಮ್ಮ ನಿರ್ಮಲಾ ಸೀತಾರಾಮನ್ ಅವರು ತೈಸಿ ಹಾಕ್ಬಿಟ್ರು ಹೊತ್ತಿಗೆ. ಅಂಡ್ ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. She is a Rajya Sabha member from Karnataka. Because of her, because of Narendra Modi, Karnataka suffered a loss. Karnataka suffered a loss. We are entitled legitimately to that interim relief. 5,495 ಕೋಟಿ. It's not a small amount. ಹಾಗಾಗಿ ಅದು ನಷ್ಟ ಆಯಿತು. ಈ ಸರ್ಕಾರ ಕೇಳಲೂ ಇಲ್ಲ. 25 ಜನ MP ಗಳು ಅವು ಕೇಳಲಿಲ್ಲ. ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡದೆ ಅವ್ರೇನೂ ಕೇಳಲಿಲ್ಲ. Basuraj Bommai himself is a member of the GST Council. Basuraj Bommai was a GST Council member. ಅದ್ಯಾವುದಕ್ಕೂ ಚೇರ್ಮನ್ ಕೂಡ ಮಾಡಿದರು ಅವರಿಗೆ. ಸೊ ಇಷ್ಟು ದೊಡ್ಡ ಅನ್ಯಾಯ ಆಯಿತು. ನಮಗೆ 4 ಲಕ್ಷ ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿ ನಮಗೆ ಬರೋದು ಬರೀ 50,000 ರೂಪಾಯಿ. ಕರ್ನಾಟಕದಿಂದ ಕಲೆಕ್ಟ್ ಆಗೋ ಟ್ಯಾಕ್ಸು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಬರತಕ್ಕಂಥದ್ದು ನಮ್ಮ ಪಾಲು ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅದು ಅವ್ರು ಕೊಡೋದಲ್ಲ, ಅವರು ಜನಗಳಿಗೆ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತೀರಿಗೆ ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಕೊಡ್ತದೆ. ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ ಟ್ಯಾಕ್ಸ್? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟ್ಯಾಕ್ಸ್, ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನೇ ವಾಪಸ್ ನಮಗೆ ಕೊಡೋದು. ಸೊ ಇದು ಆಯಿತು ಬಿಡಿ, ಅದು ಅನ್ಯಾಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಇವ್ರು ಹೇಳ್ತಾರಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಇವೆಲ್ಲ ಮಾಡಿಬಿಟ್ರೆ ಗ್ಯಾರಂಟಿಗಳನ್ನು. ಸಾಲಗಾರ ಯಾರು ಸಾಲಗಾರರು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ಸಾಲಗಾರ ದೇಶ ಮಾಡಿದವ್ರು ಯಾರು? ಹಾಂ, ನಿಮಗೆ ಗೊತ್ತಾ, ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟಾಗ ದೇಶದ ಮೇಲಿದ್ದಂಥ ಸಾಲ ಬರ್ಕಳಿಬೇಕಾದ್ರೆ ವೆರಿಫೈನೂ ಮಾಡಿ 53,11,000 ಕೋಟಿ. 53,11,000 ಕೋಟಿ. ಈ ವರ್ಷ ಎಷ್ಟು ಇದೆ ಗೊತ್ತಾ ಸಾಲ ದೇಶದ ಮೇಲೆ? 155 ಲಕ್ಷ ಕೋಟಿ. 155 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮನಮೋಹನ್ ಸಿಂಗ್ ಅವರು ಬಿಡೋವರೆಗೆ ಇದ್ದಂಥ ಸಾಲ 53 ಲಕ್ಷ ಕೋಟಿ. 53,11,000 ಕೋಟಿ. 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 102 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ನಾನು 2018 ಮಾರ್ಚ್ ಅಲ್ಲಿವರೆಗೆ ಇದ್ದಂಥ ಸಾಲ 2,42,000 ಕೋಟಿ. ಈಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 23-24ಕ್ಕೆ
ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ 5,64,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮಾರ್ಚ್ 18ರವರೆಗೆ ಅಲ್ಲ 2018 ಮಾರ್ಚ್ ಕೊನೆಯವರೆಗೆ 2,42,000 ಕೋಟಿ. ಇವರು ಬಂದ ಮೇಲೆ ಇವರು ಎಂಥವರು HD ಕುಮಾರಸ್ವಾಮಿಯನ್ನು ಸೇರಿ 3,22,000 ಕೋಟಿ. 3,22,000 ಕೋಟಿ. ಈ ವರ್ಷ ಒಂದೇ ವರ್ಷ 23-24ಕ್ಕೆ 78,000 ಕೋಟಿ ಸಾಲ ತಗೋತಾ ಇದ್ವಿ. ಸಾಲ ಯಾರ ಕಾಲದಲ್ಲಿ ಜಾಸ್ತಿ ಆಯ್ತಪ್ಪ? ನಾಲ್ಕು ವರ್ಷದಲ್ಲಿ ಇವರು ಮಾಡಿರೋದು ಸುಮಾರು 3 ಲಕ್ಷ ಕೋಟಿ. ನಾನು 5 ವರ್ಷದಲ್ಲಿ ಮಾಡಿದ್ದು 1,16,000 ಕೋಟಿ ಸಾಲ. 1,16,000 ಕೋಟಿ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳಾಗಿ, ಈ ದೇಶ ಸಾಲದ ಸುಳಿ ಸಿಕ್ಕಾಕೊಡ್ತವೆ ಈ ಗ್ಯಾರಂಟಿಗಳನ್ನು ಮಾಡಿದ್ರೆ. ನಾನು ಹೇಳ್ತೀನಿ, ಐ ಆಮ್ ಕಾನ್ಫಿಡೆಂಟ್ ಈ ರಾಜ್ಯವನ್ನು ಸಾಲದ ಸುಳಿ ಸಿಕ್ಕಾಕಳಿಸ್ದೇನೆ, ಆರ್ಥಿಕ ದಿವಾಳಿಯಾಗಕ್ಕೆ ಬಿಡದೇನೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ. ಇವತ್ತು ಅಸಲು ಮತ್ತು ಬಡ್ಡಿ ಎಷ್ಟು ಗೊತ್ತಾ? 2023-24ಕ್ಕೆ ಅಸಲು ಬಡ್ಡಿ ಎಷ್ಟು ಕಟ್ಟಬೇಕು ಗೊತ್ತಾ ನಿಮಗೆ? ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್, ಇಟ್ ಕಮ್ಸ್ ಟು ಅಬೌಟ್ 56,000 crores. 56,000 ಕೋಟಿ. ಪ್ಲೀಸ್ ವೆರಿಫೈ. ಬಡ್ಡಿ ಅಸಲು ಬಡ್ಡಿನೇ ಕಟ್ಟೋದಿಷ್ಟಿರುವಾಗ ನಾವು ವರ್ಷಕ್ಕೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ರೈತರಿಗೆ 50,000 ಕೋಟಿ ಮಾಡೋಕ್ಕಾಗಲ್ವಾ? ಈಗ 3,10,000 ನಾನು ಬಜೆಟ್ ಜುಲೈನಲ್ಲಿ ಮಂಡಿಸ್ತೀವಿ. ನಮ್ಮ ಸರ್ಕಾರ 3,10,000 ರೂಪಾಯಿ 10,000 ಕೋಟಿಯಿಂದ 3,25,000 ಕೋಟಿ ಮಂಡಿಸ್ತೀವಿ. 15,000 ಕೋಟಿ ತೆರಿಗೆನಲ್ಲಿ ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಮಾಡ್ತೀವಿ. ಆಮೇಲೆ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡೋದು, ಇವೆಲ್ಲವುಗಳಿಂದ ಮತ್ತೆ ಸಾಲ ತಗೊಳ್ಳೋದು ಕಡಿಮೆ ಮಾಡೋದು. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟು, ಪ್ರಿನ್ಸಿಪಾಲ್ ಅಮೌಂಟ್ ಕೊಡೋದು ಕಮ್ಮಿ ಆಗ್ತದೆ. ಎಲ್ಲ ಮೆಜರ್ಸ್ಗಳಿಂದ ನನಗೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಅವರ್ ಗೌರ್ಮೆಂಟ್ ಟು ರೈಸ್ 50,000 crores in a year. ಆಗಿದೆ. ಅದರಿಂದ 5 ಗ್ಯಾರಂಟಿಗಳಿದ್ದಾವಲ್ಲ ನಮಗೆ. ನಂಬರ್ 1 ಗೃಹ ಜ್ಯೋತಿ, 200 ಯೂನಿಟ್ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, ನಮ್ಮ ಮ್ಯಾನಿಫೆಸ್ಟೋ ಇದೆ. This is our manifesto. It is already been released. ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದ್ದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ.
ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು, ಅಲ್ಲ 1,200 ಕೋಟಿ 1,200 ಕೋಟಿ ಆಗ್ಬೋದು ಅಂತ ಸುಮಾರು. ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ, ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆಯಿಂದೆಲ್ಲ ಭಾರಿ ಕಷ್ಟ ಆಗ್ಬಿಡೋದು ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬಿಡ್ತೀವಿ. ಇದು 2ನೇದು. 3ನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 kg ಅಕ್ಕಿ ಕೊಡ್ತಾ ಇದ್ದೋ. ಅವೆಲ್ಲ ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡ್ತಿ. ಪ್ರತಿ ನಾವು ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ. ಗೊತ್ತಾಯ್ತಲ್ಲ. ಗೃಹಲಕ್ಷ್ಮಿ ಆದೇಶ ಹೊರಡಿಸೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳಿ ಅದು ಒಂದು. 3ನೇದು ಅನ್ನಭಾಗ್ಯ. 3ನೇದು 7 kg ಕೊಡ್ತಿದ್ದೋ ಅದನ್ನು 10 kg ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 kg ಇಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, MA, MSc, MCom, BA, BSc, BCom, PhD ಮಾಡಿದವರು, MBBS ಮಾಡಿದವರು, BE ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳು ಇರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದರೆ, ಇಲ್ಲ ಖಾಸಗಿನೆಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನೆಲ್ಲಾರ ಸಿಗ್ಬೋದು, ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರ ಅಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ ಇಯರ್. ಅಲ್ಲ, ಪರ್ ಮಂತ್ ಅಲ್ಲ, ಪರ್ ಮಂತ್ 3,000 rupees for unemployed graduates starting from this year, this financial year, I mean academic year, for 2 years only. ಡಿಪ್ಲೊಮಾ ಪಾಸ್ ಮಾಡಿದವರು ನಿರುದ್ಯೋಗಿಗಳಾಗಿದ್ದವ್ರಿಗೆ ಅವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5ನೇದು ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ ಮತ್ತೆ ಕರ್ನಾಟಕದವರು ಆಗೋರು ಮಾತ್ರ. ಈಗ ತಮಿಳುನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದ ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಅಂದ್ರೆ ಎಲ್ಲ ಬಸ್ಗಳು ಅಂದ್ರೇನೆ. ಅದಾಮೇಲೆ ಐ ವಿಲ್ ಕಮ್ ಔಟ್ ವಿತ್ ಡೀಟೈಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ಈಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ, ಗೊತ್ತಾಯ್ತಲ್ಲ. ಆದೇಶನೂ ಕೂಡ ಹೊರಡಿಸಕ್ಕೆ ಹೇಳಿದ್ದೀನಿ.
ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರ್ರಿ, ಚರ್ಚೆ ಮಾಡಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನೇನಾಗ್ತದೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಮಾಡ್ತೀವಿ. ಅದು ಎಷ್ಟೇ ಬರ್ಡನ್ ಆದರೂ ಕೂಡ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಅವನ್ನ ಈಡೇರಿಸ್ತೀವಿ. ಜನ ಅದಕ್ಕೋಸ್ಕರನೇ ಕೇಳಿಪ್ಪ, ಒಬ್ಬೊಬ್ರು ಕೇಳಿ. ಯಾವತ್ತು ಆದೇಶ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಯಾವಾಗ ಆಗುತ್ತೆ? ಇನ್ನೊಂದು ವರ್ಷ ಬಿಟ್ಟ ಮುಂದಿನ ವಾರನೇ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ನಿರ್ಧಾರ ಆಗೋಯ್ತು. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಡೀಟೇಲ್ಸ್ ವರ್ಕೌಟ್ ಮಾಡಬಾರ್ದೇನ್ರಿ? ಡೀಟೇಲ್ಸ್ ಎಲ್ಲ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುತ್ತೆ, ಏನು ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡ್ಬೇಕಲ್ಲ. ಯಾರು? ನೋ, ಇಟ್ ಈಸ್ ಅಗ್ರೀಡ್ ಅಪಾನ್. ವಿಲ್ ನಾಟ್ ಗೋ ಬ್ಯಾಕ್. ಎಷ್ಟು ದುಡ್ಡಾಗಲಿ ವಿಲ್ ನಾಟ್ ಗೋ ಬ್ಯಾಕ್. ಜಾರಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣನೇ ಜಾರಿ ಕೊಡ್ತೀವಿ. ನೋಡ್ರಪ್ಪ, ರಸ್ತೆಗೆ ಹೋಗೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜ್ಯುಯೇಟ್ ಯಾರು, ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು ಬಳಕೆದಾರರು, ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್. ಆಯ್ತು, ಅದೇ ಫೈನಲ್. ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅವೆಲ್ಲ ಮಾಹಿತಿ ತಗೋಬರ್ರಿ ಅಂತ ಹೇಳಿದ್ದೀನಿ. ಮತ್ತೆ ಪುನರಾರಂಭ ಮಾಡ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ, ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು. 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರಿತಾ ಇದ್ದೀವಿ. ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ? ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ? ಆಮೇಲೆ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್. ಥ್ಯಾಂಕ್ ಯು. I will come. ಎಲ್ಲ ಸ್ನೇಹಿತರೆ, ಎಲ್ಲ ಮಾಧ್ಯಮದ ಸ್ನೇಹಿತರೆ, ಎಲ್ಲ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗ ತಾನೇ ಮೊದಲನೆಯ ಸಂಪುಟದ ಸಭೆಯನ್ನ ಮುಗಿಸಿದ್ದಾರೆ. ಅನೇಕ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಜನತೆ ಏನು ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಆ ಎಲ್ಲ ವಿಷಯನ ನಾವು ಮಾಡಿದ್ದೇವೆ. ನಾವೇನ್ ಚರ್ಚೆ ಮಾಡಿದ್ದೇವೆ, ಏನ್ ತೀರ್ಮಾನ ಕೊಟ್ಟಿದ್ದೇವೆ, ಬಸವಣ್ಣನ ನಾಡಿನಲ್ಲಿ, ಈ ಕುವೆಂಪು ಅವರ ನಾಡಿನಲ್ಲಿ, ಶಿಶುನಾಳ ಶರೀಫರ ನಾಡಿನಲ್ಲಿ, ಕನಕದಾಸನ ನಾಡಿನಲ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು
ನಾವು ನುಡಿದಂತೆ ನಡೀಲಿಕ್ಕೆ ಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ತಮ್ಮ ಗಮನವನ್ನು, ರಾಜ್ಯದ ಎಲ್ಲ ಪ್ರತಿಯೊಬ್ಬ ಮತದಾರರ ಗಮನವನ್ನು ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಪ್ರಯತ್ನವನ್ನು ಮಾಡ್ತಾರೆ. ನಾವೇನು ತೀರ್ಮಾನ ಮಾಡ್ತೇವೆ, ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ಅದನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಸರ್ಕಾರ ರಚನೆ ಆದಮೇಲೆ ಇದು ಮೊದಲನೇ ಸುದ್ದಿಗೋಷ್ಠಿ. ನಾವಿವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತು 8 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣವಚನವನ್ನು ತಗೊಂಡಿದ್ದೀವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಅದಾದಮೇಲೆ ನಾಡಿನ ಜನತೆಗೆ, ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೆದಿದೆ. ರಾಜ್ಯದ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ನಾನ್ ಬಿಜೆಪಿ ಪಾರ್ಟಿಗಳ ಅಧ್ಯಕ್ಷರುಗಳು, ಬಹಳ ಜನ ನಾಯಕರುಗಳು ಬಂದಿದ್ದರು. ಅವರು ಕೂಡ ಬಂದು ಶುಭ ಕೋರಿದ್ದಾರೆ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇನ್ನು ಬೇರೆ ಬೇರೆ ಕಾರ್ಯದರ್ಶಿಗಳೆಲ್ಲರೂ ಕೂಡ, ಆಫೀಸ್ ಬೇರರ್ಸ್ಗಳು, ಫ್ರಂಟಲ್ ಆರ್ಗನೈಸೇಷನ್ನ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ನಾವು ನಾಡಿನ ಜನತೆಗೆ ಮತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀವಿ. ಅದಾದಮೇಲೆ ಸರ್ಕಾರ ರಚನೆ ಆದಮೇಲೆ ಮೊದಲನೇ ಸಚಿವ ಸಂಪುಟದ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಹಾಜರಿದ್ದರು. ನಾವು ಪ್ರಮುಖವಾಗಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ.
ಆ ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳಲ್ಲ. 5 ವರ್ಷಗಳ ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ವಾಗ್ದಾನದ ರೂಪದಲ್ಲಿ ಕೊಟ್ಟಿದ್ದೆವು. ನಾವು ಜನತೆಗೆ ಅದನ್ನು ಹೇಳುವಾಗ ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ 5 ಗ್ಯಾರಂಟಿಗಳಿಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಮತಕ್ಷೇತ್ರಗಳ ಕೇಂದ್ರಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಹೇಳಿದ್ದೀನಿ, ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಹೇಳಿದ್ದಾರೆ, ನಾನು CLP ಲೀಡರಾಗಿ ಹೇಳಿದ್ದೀನಿ. ಹಾಗೆಯೇ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಆ ವಿಚಾರವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನೂ 30 ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮ್ಯಾನಿಫೆಸ್ಟೋನಲ್ಲಿ ಹೇಳಿದಂಥ ಭರವಸೆಗಳಲ್ಲದೆ ಇನ್ನು 30 ಕಾರ್ಯಕ್ರಮಗಳನ್ನು ನಾವು ಕೊಡು. ಈಗ ಇಂದಿರಾ ಕ್ಯಾಂಟೀನು ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ವಿದ್ಯಾಸಿರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಶಿವಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಪಶುಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಥರದ ಅನೇಕ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೀವಿ. ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಕೊಟ್ಟ ಮಾತನ್ನು ನಡ್ಕೋತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ವಿರೋಧ ಪಕ್ಷದವರು ಅದನ್ನು ಜನರ ತಪ್ಪುದಾರಿಗಳಿಲಿಕ್ಕೆ ನಾವು ಈಡೇರಿಸೋಕ್ಕಾಗಲ್ಲ, ಅವ್ರ ಕೈನಲ್ಲಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ರಾಜ್ಯ ಸಾಲಗಾರ ರಾಜ್ಯ ಆಗಿಬಿಡ್ತದೆ ಅಂತೇಳಿ ಪ್ರಧಾನಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳೇ ಅವರ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇತರ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಇದಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳು ಇವೆಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತೆಲ್ಲ ಹೇಳಿದ್ದಾರೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ. ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ನಮ್ಮ ರಾಜ್ಯದ ಬಜೆಟ್ಟು 3,10,000 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ
10% ಗಿಂತ ಹೆಚ್ಚಾಗಿ ಬಜೆಟ್ನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತೆರಿಗೆ ಹೆಚ್ಚಾಗಿ ಮಾಡೋಕ್ಕಾಗದೇ ಇದ್ರೂ ಕೂಡ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ GST ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಅವರೀಗ ಮ್ಯಾಕ್ಸಿಮಮ್ ತೆರಿಗೆ ಹಾಕ್ಬಿಟ್ಟಿದ್ದಾರೆ. ಮತ್ತು GST ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡೋದು. ನಮಗುಳಿದಿರ್ತಕ್ಕಂಥದ್ದು ಪೆಟ್ರೋಲು, ಡೀಸಲು, ಅಬ್ಕಾರಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟು, ಆಮೇಲೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇವು ಪ್ರಮುಖವಾಗಿ ನಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಗಳು. ಮತ್ತು ಕೇಂದ್ರದಿಂದ ನಮಗೆ 15th ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ನನ್ನ ಪ್ರಕಾರ ಅದು 1,00,000 ಕೋಟಿ ಆಗಬೇಕಾಗಿತ್ತು. 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಅನ್ಯಾಯ ಆಗೋದ್ರಿಂದ ಬರೀ 50,000 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ 50,000 ಕೋಟಿ ಬರ್ತದೆ ಅಂತ ಹೇಳಿದ್ದಾರೆ. 37,000 ಕೋಟಿ ನಮ್ಮ ತೆರಿಗೆ ಪಾಲು, 13,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ ಧನ, ಎರಡೂ ಸೇರಿಸಿದ್ರೆ 50,000 ಕೋಟಿ ಬರ್ಬೋದು ಅಂತ ಇದೆ. ಅದು ಸರಿಯಾದ ರೀತಿಯಲ್ಲಿ 15th ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಲಿ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಕೇಂದ್ರದ ಸಹಾಯಧನ ಮತ್ತು ನಮ್ಮ ಪಾಲು ನಮಗೆ ದೊಡ್ಡ ಅನ್ಯಾಯ ಆಯಿತು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಭಾಳ ಕಡಿಮೆ ಆಗೋಯ್ತು ಹಣ. ಸೊ ದಿಸ್ ಈಸ್ ದಿ ಪೊಸಿಷನ್. ನಮ್ಮ ಇಲ್ಲಿದ್ದಂಥ ಬೇಜವಾಬ್ದಾರಿ ಸರ್ಕಾರ 15th ಫೈನಾನ್ಸ್ ಕಮಿಷನ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ್ದೇನೆ. ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ನಾವು ಕಟ್ತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು, ಈ ಕರ್ನಾಟಕದಿಂದ ನಾವು ತೆರಿಗೆ ಕಟ್ಕೊಡ್ತೀವಿ. ಸುಮಾರು 4,00,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಕಟ್ತೀವಿ. ಐ ರಿಪೀಟ್, ಕರ್ನಾಟಕದಿಂದ 4,00,000 ಕೋಟಿ ರೂಪಾಯಿ. GST ಇರ್ಬೋದು, ಆಯಿಲ್ ಮೇಲೆ ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು, ಸರ್ಚಾರ್ಜ್ ಇರ್ಬೋದು. ಸರ್ಚಾರ್ಜ್ನೆಲ್ಲವೆಲ್ಲ ನಮಗೆ ಪಾಲು ಬರೋದೇ ಇಲ್ಲ. ಅವರೇ ಇಟ್ಕೊಬಿಡ್ತಾರೆ. ಸೊ ಅದು ಒಂದು ಓಲಿ. ಇವರು ಇನ್ನು ಎಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಅಂತಂದರೆ, 15th ಫೈನಾನ್ಸ್ ಕಮಿಷನ್ನಲ್ಲಿ ಇಂಟ್ರಿಮ್ ರಿಪೋರ್ಟ್ನಲ್ಲಿ 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಸಹಾಯಧನ ಕೊಡಬೇಕು. ಇದು ನಾನು ಹೇಳೋದಲ್ಲ, ಇಟ್ ಈಸ್ ರೆಕಮೆಂಡೆಡ್ ಬೈ 15th ಫೈನಾನ್ಸ್ ಕಮಿಷನ್ and recommended in the interim report. Repeat the numbers again. 5,495, 5,495, 5,495.
ಕೋಟಿ 5,495 ಕೋಟಿ ಅದನ್ನು ತಗೊಳ್ಳೇ ಇಲ್ಲ. ನ್ಯಾಯಯುತ ಬರಬೇಕಾದದನ್ನ ಈ ಸರ್ಕಾರ ಇದಕ್ಕಿಂತ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆಯಾ? ಉದಾಹರಣೆ ಬೇಕಾ ನಿಮಗೆ? It was recommended by the 15th Finance Commission in the interim report. ಫೈನಲ್ ರಿಪೋರ್ಟ್ನಲ್ಲಿ ಅಯ್ಯಮ್ಮ ನಿರ್ಮಲಾ ಸೀತಾರಾಮನ್ ಅವರು ತೈಸಿ ಹಾಕ್ಬಿಟ್ರು ಹೊತ್ತಿಗೆ. ಅಂಡ್ ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ. She is a Rajya Sabha member from Karnataka. Because of her, because of Narendra Modi, Karnataka suffered a loss. Karnataka suffered a loss. We are entitled legitimately to that interim relief. 5,495 ಕೋಟಿ. It's not a small amount. ಹಾಗಾಗಿ ಅದು ನಷ್ಟ ಆಯಿತು. ಈ ಸರ್ಕಾರ ಕೇಳಲೂ ಇಲ್ಲ. 25 ಜನ MP ಗಳು ಅವು ಕೇಳಲಿಲ್ಲ. ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡದೆ ಅವ್ರೇನು ಕೇಳಲಿಲ್ಲ. Baswaraj Bommai himself is a member of the GST Council. Baswaraj Bommai was a GST Council member. ಅದ್ಯಾವುದಕ್ಕೂ ಚೇರ್ಮನ್ ಕೂಡ ಮಾಡಿದ್ರು ಅವರಿಗೆ. ಸೊ ಇಷ್ಟು ದೊಡ್ಡ ಅನ್ಯಾಯ ಆಯಿತು. ನಮಗೆ 4 ಲಕ್ಷ ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿ ನಮಗೆ ಬರೋದು ಬರೀ 50,000 ರೂಪಾಯಿ. ಕರ್ನಾಟಕದಿಂದ ಕಲೆಕ್ಟ್ ಆಗೋ ಟ್ಯಾಕ್ಸು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಬರತಕ್ಕಂಥದ್ದು ನಮ್ಮ ಪಾಲು ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅದು ಅವ್ರು ಕೊಡೋದಲ್ಲ, ಅವರು ಜನಗಳಿಗೆ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತೀರಿಗೆ ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಕೊಡ್ತದೆ. ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ ಟ್ಯಾಕ್ಸ್? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟ್ಯಾಕ್ಸ್, ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನೇ ವಾಪಸ್ ನಮಗೆ ಕೊಡೋದು. ಸೊ ಇದು ಆಯಿತು ಬಿಡಿ, ಅದು ಅನ್ಯಾಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಇವ್ರು ಹೇಳ್ತಾರಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಇವೆಲ್ಲ ಮಾಡಿಬಿಟ್ರೆ ಗ್ಯಾರಂಟಿಗಳನ್ನು. ಸಾಲಗಾರ ಯಾರು ಸಾಲಗಾರರು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ಸಾಲಗಾರ ದೇಶ ಮಾಡಿದವ್ರು ಯಾರು? ಹಾಂ, ನಿಮಗೆ ಗೊತ್ತಾ? ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟಾಗ ದೇಶದ ಮೇಲಿದ್ದಂಥ ಸಾಲ ಬರ್ಕಳಿಬೇಕಾದ್ರೆ ವೆರಿಫೈನೂ ಮಾಡಿ 53,11,000 ಕೋಟಿ. 53,11,000 ಕೋಟಿ. ಈ ವರ್ಷ ಎಷ್ಟು ಇದೆ ಗೊತ್ತಾ ಸಾಲ ದೇಶದ ಮೇಲೆ? 155 ಲಕ್ಷ ಕೋಟಿ. 155 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮನಮೋಹನ್ ಸಿಂಗ್ ಅವರು ಬಿಡೋವರೆಗೆ ಇದ್ದಂಥ ಸಾಲ 53 ಲಕ್ಷ ಕೋಟಿ. 53,11,000 ಕೋಟಿ. 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 102 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ನಾನು 2018 ಮಾರ್ಚ್ ಅಲ್ಲಿವರೆಗೆ ಇದ್ದಂಥ ಸಾಲ 2,42,000 ಕೋಟಿ. ಈಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 23-24ಕ್ಕೆ
ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ 5,64,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮಾರ್ಚ್ 18ರವರೆಗೆ ಅಲ್ಲ 2018 ಮಾರ್ಚ್ ಕೊನೆಯವರೆಗೆ 2,42,000 ಕೋಟಿ. ಇವರು ಬಂದ ಮೇಲೆ ಇವರು ಎಂಥವರು HD ಕುಮಾರಸ್ವಾಮಿಯನ್ನು ಸೇರಿ 3,22,000 ಕೋಟಿ. 3,22,000 ಕೋಟಿ. ಈ ವರ್ಷ ಒಂದೇ ವರ್ಷ 23-24ಕ್ಕೆ 78,000 ಕೋಟಿ ಸಾಲ ತಗೋತಾ ಇತ್ತು. ಸಾಲ ಯಾರ ಕಾಲದಲ್ಲಿ ಜಾಸ್ತಿ ಆಯ್ತಪ್ಪ? ನಾಲ್ಕು ವರ್ಷದಲ್ಲಿ ಇವರು ಮಾಡಿರೋದು ಸುಮಾರು 3 ಲಕ್ಷ ಕೋಟಿ. ನಾನು 5 ವರ್ಷದಲ್ಲಿ ಮಾಡಿದ್ದು 1,16,000 ಕೋಟಿ ಸಾಲ. 1,16,000 ಕೋಟಿ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳಾಗಿ, ಈ ದೇಶ ಸಾಲದ ಸುಳಿ ಸಿಕ್ಕಾಕಬಿಡ್ತದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರೆ. ನಾನು ಹೇಳ್ತೀನಿ, ಐ ಆಮ್ ಕಾನ್ಫಿಡೆಂಟ್ ಈ ರಾಜ್ಯವನ್ನು ಸಾಲದ ಸುಳಿ ಸಿಕ್ಕಾಕಳಿಸ್ದೇನೆ, ಆರ್ಥಿಕ ದಿವಾಳಿಯಾಗಕ್ಕೆ ಬಿಡದೇನೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ. ಇವತ್ತು ಅಸಲು ಮತ್ತು ಬಡ್ಡಿ ಎಷ್ಟು ಗೊತ್ತಾ? 2023-24ಕ್ಕೆ ಅಸಲು ಬಡ್ಡಿ ಎಷ್ಟು ಕಟ್ಟಬೇಕು ಗೊತ್ತಾ ನಿಮಗೆ? ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್, ಇಟ್ ಕಮ್ಸ್ ಟು ಅಬೌಟ್ 56,000 crores. 56,000 ಕೋಟಿ. ಪ್ಲೀಸ್ ವೆರಿಫೈ. ಬಡ್ಡಿ ಅಸಲು ಬಡ್ಡಿನೇ ಕಟ್ಟೋದಿಷ್ಟಿರುವಾಗ ನಾವು ವರ್ಷಕ್ಕೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ರೈತರಿಗೆ 50,000 ಕೋಟಿ ಮಾಡೋಕ್ಕಾಗಲ್ವಾ? ಈಗ 3,10,000 ನಾನು ಬಜೆಟ್ ಜುಲೈನಲ್ಲಿ ಮಂಡಿಸ್ತೀವಿ. ನಮ್ಮ ಸರ್ಕಾರ 3,10,000 ರೂಪಾಯಿ 10,000 ಕೋಟಿಯಿಂದ 3,25,000 ಕೋಟಿ ಮಂಡಿಸ್ತೀವಿ. 15,000 ಕೋಟಿ ತೆರಿಗೆನಲ್ಲಿ ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಮಾಡ್ತೀವಿ. ಆಮೇಲೆ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡೋದು, ಇವೆಲ್ಲವುಗಳಿಂದ ಮತ್ತೆ ಸಾಲ ತಗೊಳ್ಳೋದು ಕಡಿಮೆ ಮಾಡೋದು. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟು, ಪ್ರಿನ್ಸಿಪಾಲ್ ಅಮೌಂಟ್ ಕೊಡೋದು ಕಮ್ಮಿ ಆಗ್ತದೆ. ಎಲ್ಲ ಮೆಜರ್ಸ್ಗಳಿಂದ ನನಗೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪಾಸಿಬಲ್ ಫಾರ್ ಅವರ್ ಗೌರ್ಮೆಂಟ್ ಟು ರೈಸ್ 50,000 crores in a year. ಆಗಿದೆ. ಅದರಿಂದ 5 ಗ್ಯಾರಂಟಿಗಳಿದ್ದಾವಲ್ಲ ನಮಗೆ. ನಂಬರ್ 1 ಗೃಹ ಜ್ಯೋತಿ, 200 ಯೂನಿಟ್ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, ನಮ್ಮ ಮ್ಯಾನಿಫೆಸ್ಟೋ ಇದೆ. ದಿಸ್ ಈಸ್ ಅವರ್ ಮ್ಯಾನಿಫೆಸ್ಟೋ. ಇಟ್ ಈಸ್ ಆಲ್ರೆಡಿ ಬೀನ್ ರಿಲೀಸ್ಡ್. ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದ್ದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ.
ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು, ಅಲ್ಲ 1,200 ಕೋಟಿ 1,200 ಕೋಟಿ ಆಗ್ಬೋದು ಅಂತ ಸುಮಾರು. ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ, ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆ ಇದೆಲ್ಲ ಭಾರಿ ಕಷ್ಟ ಆಗ್ಬಿಡುತ್ತೆ ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬಿಡ್ತಾರೆ. ಇದು 2ನೇದು. 3ನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 kg ಅಕ್ಕಿ ಕೊಡ್ತಾ ಇದ್ದೋ. ಅವೆಲ್ಲ ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡ್ತಿ. ಪ್ರತಿ ನಾವು ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ. ಗೊತ್ತಾಯ್ತಲ್ಲ. ಗೃಹಲಕ್ಷ್ಮಿ ಆದೇಶ ಹೊರಡಿಸೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳಿ ಅದು ಒಂದು. 3ನೇದು ಅನ್ನಭಾಗ್ಯ. 3ನೇದು 7 kg ಕೊಡ್ತಿದ್ದೋ ಅದನ್ನು 10 kg ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 kg ಇಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, MA, MSc, MCom, BA, BSc, BCom, PhD ಮಾಡಿದವರು, MBBS ಮಾಡಿದವರು, BE ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳು ಇರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದ್ರೆ, ಇಲ್ಲ ಖಾಸಗಿನೆಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನೆಲ್ಲಾರ ಸಿಗ್ಬೋದು, ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರ ಅಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ ಇಯರ್. ಅಲ್ಲ, ಪರ್ ಮಂತ್ 3,000 rupees for unemployed graduates starting from this year, this financial year, I mean academic year, for 2 years only. ಡಿಪ್ಲೊಮಾ ಪಾಸ್ ಮಾಡಿದವರು ನಿರುದ್ಯೋಗಿಗಳಾಗಿದ್ದವ್ರಿಗೆ ಅವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5ನೇದು ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ ಮತ್ತೆ ಕರ್ನಾಟಕದವರು ಆಗೋರು ಮಾತ್ರ. ಈಗ ತಮಿಳುನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದ ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಅಂದ್ರೆ ಎಲ್ಲ ಬಸ್ಗಳು ಅಂದ್ರೇನೆ. ಅದಾದಮೇಲೆ ಐ ವಿಲ್ ಕಮ್ ಔಟ್ ವಿತ್ ಡೀಟೈಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ಈಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ, ಗೊತ್ತಾಯ್ತಲ್ಲ. ಆದೇಶನೂ ಕೂಡ ಹೊರಡಿಸಕ್ಕೆ ಹೇಳಿದ್ದೀನಿ.
ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರ್ರಿ, ಚರ್ಚೆ ಮಾಡಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನೇನಾಗ್ತದೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಮಾಡ್ತೀವಿ. ಅದು ಎಷ್ಟೇ ಬರ್ಡನ್ ಆದರೂ ಕೂಡ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಅವನ್ನ ಈಡೇರಿಸ್ತೀವಿ. ಜನ ಅದಕ್ಕೋಸ್ಕರನೇ ಕೇಳಿಪ್ಪ, ಒಬ್ಬೊಬ್ರು ಕೇಳಿ. ಯಾವತ್ತು ಆದೇಶ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಯಾವಾಗ ಆಗುತ್ತೆ? ಇನ್ನೊಂದು ವರ್ಷ ಬಿಟ್ಟ ಮುಂದಿನ ವಾರನೇ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ನಿರ್ಧಾರ ಆಗೋಯ್ತು. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಡೀಟೇಲ್ಸ್ ವರ್ಕೌಟ್ ಮಾಡಬಾರ್ದೇನ್ರಿ? ಡೀಟೇಲ್ಸ್ ಎಲ್ಲ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುತ್ತೆ, ಏನು ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡಬೇಕಲ್ಲ. ಯಾರು? ನೋ, ಇಟ್ ಈಸ್ ಅಗ್ರೀಡ್ ಅಪಾನ್. ವಿಲ್ ನಾಟ್ ಗೋ ಬ್ಯಾಕ್. ಎಷ್ಟು ದುಡ್ಡಾಗಲಿ ವಿಲ್ ನಾಟ್ ಗೋ ಬ್ಯಾಕ್. ಜಾರಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣನೇ ಜಾರಿ ಕೊಡ್ತೀವಿ. ನೋಡ್ರಪ್ಪ, ರಸ್ತೆಗೆ ಹೋಗೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜ್ಯುಯೇಟ್ ಯಾರು, ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು ಬಳಕೆದಾರರು, ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್. ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅವೆಲ್ಲ ಮಾಹಿತಿ ತಗೋಬರ್ರಿ ಅಂತ ಹೇಳಿದ್ದೀನಿ. ಮತ್ತೆ ಪುನರಾರಂಭ ಮಾಡ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ, ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು. 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರಿತಾ ಇದ್ದೀವಿ. ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ? ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ? ಆಮೇಲೆ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್. ಥ್ಯಾಂಕ್ ಯು. ನಾವೇನು ಚರ್ಚೆ ಮಾಡಿದ್ದೇವೆ, ಏನು ತೀರ್ಮಾನ ಕೊಟ್ಟಿದ್ದೇವೆ, ಬಸವಣ್ಣನ ನಾಡಿನಲ್ಲಿ, ಈ ಕುವೆಂಪು ಅವರ ನಾಡಿನಲ್ಲಿ, ಶಿಶುನಾಳ ಶರೀಫರ ನಾಡಿನಲ್ಲಿ, ಕನಕದಾಸನ ನಾಡಿನಲ್ಲಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನಾವು ನುಡಿದಂತೆ ನಡೀಲಿಕ್ಕೆ ಬದ್ಧರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನೆಲ್ಲ ಕೂಡ ಮುಖ್ಯಮಂತ್ರಿಗಳು ತಮ್ಮ ಗಮನವನ್ನು, ರಾಜ್ಯದ ಎಲ್ಲ ಪ್ರತಿಯೊಬ್ಬ ಮತದಾರರ ಗಮನವನ್ನು ಸೆಳೆಯಲಿಕ್ಕೆ ತಮ್ಮ ಮುಖಾಂತರ ಪ್ರಯತ್ನವನ್ನು ಮಾಡ್ತಾರೆ. ನಾವೇನು ತೀರ್ಮಾನ ಮಾಡ್ತೇವೆ, ಮಾಡಿದ್ದೇವೆ, ಮುಖ್ಯಮಂತ್ರಿಗಳೇ ಅದನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಮಾಧ್ಯಮದ
ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಸರ್ಕಾರ ರಚನೆ ಆದಮೇಲೆ ಇದು ಮೊದಲನೇ ಸುದ್ದಿಗೋಷ್ಠಿ. ನಾವಿವತ್ತು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ, ನಾನು ಮುಖ್ಯಮಂತ್ರಿಯಾಗಿ, ಮತ್ತು 8 ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣವಚನವನ್ನು ತಗೊಂಡಿದ್ದೀವಿ. ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಅದಾದಮೇಲೆ ನಾಡಿನ ಜನತೆಗೆ, ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಡೆದಿದೆ. ರಾಜ್ಯದ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಜೊತೆಗೆ ನಾನ್ ಬಿಜೆಪಿ ಪಾರ್ಟಿಗಳ ಅಧ್ಯಕ್ಷರುಗಳು, ಬಹಳ ಜನ ನಾಯಕರುಗಳು ಬಂದಿದ್ದರು. ಅವರು ಕೂಡ ಬಂದು ಶುಭ ಕೋರಿದ್ದಾರೆ ಸರ್ಕಾರಕ್ಕೆ, ಹೊಸ ಸರ್ಕಾರಕ್ಕೆ. ವಿಶೇಷವಾಗಿ ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, ಮತ್ತು AICC ಜನರಲ್ ಸೆಕ್ರೆಟರಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಇನ್ನು ಬೇರೆ ಬೇರೆ ಕಾರ್ಯದರ್ಶಿಗಳೆಲ್ಲರೂ ಕೂಡ, ಆಫೀಸ್ ಬೇರರ್ಸ್ಗಳು, ಫ್ರಂಟಲ್ ಆರ್ಗನೈಸೇಷನ್ನ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಶುಭ ಕೋರಿದ್ದಾರೆ. ನಾವು ನಾಡಿನ ಜನತೆಗೆ ಮತ್ತು ಎಲ್ಲ ಬಂದಂಥ ಅತಿಥಿಗಳಿಗೆ ಸ್ವಾಗತ ಮಾಡಿ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀವಿ. ಅದಾದ ಮೇಲೆ ಸರ್ಕಾರ ರಚನೆ ಆದ ಮೇಲೆ ಮೊದಲನೇ ಸಚಿವ ಸಂಪುಟದ ಸಭೆ ನಡೆದಿದೆ. ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರುಗಳು ಕೂಡ ಹಾಜರಿದ್ದರು. ನಾವು ಪ್ರಮುಖವಾಗಿ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ. ಆ ಎಲ್ಲ ಭರವಸೆಗಳು ಒಂದೇ ವರ್ಷದಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳಲ್ಲ. 5 ವರ್ಷಗಳ ಅವಧಿನಲ್ಲಿ, ನಮ್ಮ ಸರ್ಕಾರದ ಅವಧಿನಲ್ಲಿ ಈಡೇರಿಸ್ತಕ್ಕಂಥ ಭರವಸೆಗಳು. ಅವುಗಳಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ವಾಗ್ದಾನದ ರೂಪದಲ್ಲಿ ಕೊಟ್ಟಿದ್ದೆವು. ನಾವು ಜನತೆಗೆ ಅದನ್ನು ಹೇಳುವಾಗ ನಾವು ಮೊದಲನೇ ಸಚಿವ ಸಂಪುಟದ ಸಭೆಯಲ್ಲೇ ಆ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಎಲ್ಲ 5 ಗ್ಯಾರಂಟಿಗಳಿಗೆ
ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಕೂಡ ಹೊರಡಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ, ಮತಕ್ಷೇತ್ರಗಳ ಕೇಂದ್ರಗಳಲ್ಲಿ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ನಾನು ಹೇಳಿದ್ದೀನಿ, ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಹೇಳಿದ್ದಾರೆ, ನಾನು CLP ಲೀಡರಾಗಿ ಹೇಳಿದ್ದೀನಿ. ಹಾಗೆಯೇ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಆ ವಿಚಾರವನ್ನು ಎಲ್ಲ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಅದಲ್ಲದೆ ಇನ್ನೂ 30 ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥ ಭರವಸೆಗಳಲ್ಲದೆ ಇನ್ನು 30 ಕಾರ್ಯಕ್ರಮಗಳನ್ನು ನಾವು ಕೊಡು. ಈಗ ಇಂದಿರಾ ಕ್ಯಾಂಟೀನು ನಾವು ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲಿ ಹೇಳಿರಲಿಲ್ಲ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ವಿದ್ಯಾಸಿರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಶಿವಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಪಶುಭಾಗ್ಯ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಈ ಥರದ ಅನೇಕ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೀವಿ. ಜೊತೆಗೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂಥ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದರೆ, ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಕೊಟ್ಟ ಮಾತನ್ನು ನಡ್ಕೋತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ವಿರೋಧ ಪಕ್ಷದವರು ಅದನ್ನು ಜನರ ತಪ್ಪುದಾರಿಗಳಿಲಿಕ್ಕೆ ನಾವು ಈಡೇರಿಸೋಕ್ಕಾಗಲ್ಲ. ಅವ್ರ ಕೈನಲ್ಲಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ರಾಜ್ಯ ಸಾಲಗಾರ ರಾಜ್ಯ ಆಗಿಬಿಡ್ತದೆ ಅಂತೇಳಿ ಪ್ರಧಾನಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳೇ ಅವರ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇತರ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಇದಾಗಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಭರವಸೆಗಳು ಇವೆಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತೆಲ್ಲ ಹೇಳಿದ್ದಾರೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕಾದ್ರೆ ಈಗ ತತ್ಕ್ಷಣದ ಲೆಕ್ಕಾಚಾರದಂತೆ ನಾವು ಹಿಂದೆ ಲೆಕ್ಕ ಹಾಕಿದ್ದೀವಿ. ತತ್ಕ್ಷಣದ ಲೆಕ್ಕಾಚಾರದಂತೆ ಸುಮಾರು 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. 50,000 ಕೋಟಿ ರೂಪಾಯಿಗಳಷ್ಟು ಆಗ್ಬೋದು. ನಮ್ಮ ರಾಜ್ಯದ ಬಜೆಟ್ಟು 3,10,000 ಕೋಟಿ ರೂಪಾಯಿಗಳು. ಪ್ರತಿ ವರ್ಷ 10% ಗಿಂತ ಹೆಚ್ಚಾಗಿ ಬಜೆಟ್ನ ಗಾತ್ರ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ತೆರಿಗೆಯನ್ನು ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಆದಾಯ ಹೆಚ್ಚಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಇಲಾಖೆಗಳಲ್ಲಿ ತೆರಿಗೆ ಹೆಚ್ಚಾಗಿ ಮಾಡೋಕ್ಕಾಗದೇ ಹೋದರೂ ಕೂಡ ನಮ್ಮ ಟಾರ್ಗೆಟನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ GST ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ ಅವರೀಗ, ಮ್ಯಾಕ್ಸಿಮಮ್ ತೆರಿಗೆ ಹಾಕ್ಬಿಟ್ಟಿದ್ದಾರೆ.
ಮತ್ತು GST ಕೌನ್ಸಿಲ್ ಅದನ್ನು ತೀರ್ಮಾನ ಮಾಡೋದು. ನಮಗುಳಿದಿರ್ತಕ್ಕಂಥದ್ದು ಪೆಟ್ರೋಲು, ಡೀಸಲು, ಅಬ್ಕಾರಿ, ಮೋಟಾರ್ ವೆಹಿಕಲ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟು, ಆಮೇಲೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಇವು ಪ್ರಮುಖವಾಗಿ ನಮಗೆ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆಗಳು. ಮತ್ತು ಕೇಂದ್ರದಿಂದ ನಮಗೆ 15th ಫೈನಾನ್ಸ್ ಕಮಿಷನ್ ಮೂಲಕ ಈ ವರ್ಷ 50,000 ಕೋಟಿ ಬರ್ತದೆ. ನನ್ನ ಪ್ರಕಾರ ಅದು 1,00,000 ಕೋಟಿ ಆಗಬೇಕಾಗಿತ್ತು. 15th ಫೈನಾನ್ಸ್ ಕಮಿಷನಲ್ಲಿ ನಮಗೆ ಅನ್ಯಾಯ ಆದದ್ರಿಂದ ಬರೀ 50,000 ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅವ್ರು ಹೇಳಿರೋ ಪ್ರಕಾರ 50,000 ಕೋಟಿ ಬರ್ತದೆ ಅಂತ ಹೇಳಿದ್ದಾರೆ. 37,000 ಕೋಟಿ ನಮ್ಮ ತೆರಿಗೆ ಪಾಲು, 13,000 ಕೋಟಿ ಕೇಂದ್ರ ಸರ್ಕಾರದ ಸಹಾಯ ಧನ, ಎರಡೂ ಸೇರಿಸಿದ್ರೆ 50,000 ಕೋಟಿ ಬರ್ಬೋದು ಅಂತ ಇದೆ. ಅದು ಸರಿಯಾದ ರೀತಿಯಲ್ಲಿ 15th ಫೈನಾನ್ಸ್ ಕಮಿಷನ್ ನಮಗೆ ಅನ್ಯಾಯ ಆಗಲಿ ಹೋಗಿದ್ರೆ 1,00,000 ಕೋಟಿ ರೂಪಾಯಿ ಆಗಬೇಕಾಗಿತ್ತು. ಕೇಂದ್ರದ ಸಹಾಯಧನ ಮತ್ತು ನಮ್ಮ ಪಾಲು ನಮಗೆ ದೊಡ್ಡ ಅನ್ಯಾಯ ಆಯಿತು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಭಾಳ ಕಡಿಮೆ ಆಗೋಯ್ತು ಹಣ. ಸೊ ದಿಸ್ ಈಸ್ ದಿ ಪೊಸಿಷನ್. ನಮ್ಮ ಇಲ್ಲಿದ್ದಂಥ ಬೇಜವಾಬ್ದಾರಿ ಸರ್ಕಾರ 15th ಫೈನಾನ್ಸ್ ಕಮಿಷನ್ ಮುಂದೆ ಸಮರ್ಥವಾಗಿ ವಾದ ಮಂಡಿಸಿದ್ದೇನೆ. ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ನಾವು ಕಟ್ತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು, ಈ ಕರ್ನಾಟಕದಿಂದ ನಾವು ತೆರಿಗೆ ಕಟ್ಟಿಕೊಡ್ತೀವಿ. ಸುಮಾರು 4,00,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕದಿಂದ ಕಟ್ತೀವಿ. ಐ ರಿಪೀಟ್, ಕರ್ನಾಟಕದಿಂದ 4,00,000 ಕೋಟಿ ರೂಪಾಯಿ. GST ಇರ್ಬೋದು, ಆಯಿಲ್ ಮೇಲೆ ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು, ಸರ್ಚಾರ್ಜ್ ಇರ್ಬೋದು. ಸರ್ಚಾರ್ಜ್ನೆಲ್ಲವೆಲ್ಲ ನಮಗೆ ಪಾಲು ಬರೋದೇ ಇಲ್ಲ. ಅವರೇ ಇಟ್ಕೊಬಿಡ್ತಾರೆ. ಸೊ ಅದು ಒಂದು ಓಲಿ. ಇವರು ಇನ್ನು ಎಂಥ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಹಿಂದಿನ ಸರ್ಕಾರದವರು ಅಂತಂದರೆ, 15th ಫೈನಾನ್ಸ್ ಕಮಿಷನ್ನಲ್ಲಿ ಇಂಟ್ರಿಮ್ ರಿಪೋರ್ಟ್ನಲ್ಲಿ 5,495 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು, ವಿಶೇಷ ಸಹಾಯಧನ ಕೊಡಬೇಕು. ಇದು ನಾನು ಹೇಳೋದಲ್ಲ, ಇಟ್ ಈಸ್ ರೆಕಮೆಂಡೆಡ್ ಬೈ 15th ಫೈನಾನ್ಸ್ ಕಮಿಷನ್ and recommended in the interim report. Repeat the numbers again. 5,495, 5,495, 5,495 ಕೋಟಿ. 5,495 ಕೋಟಿ ಅದನ್ನು ತಗೊಳ್ಳೇ ಇಲ್ಲ. ನ್ಯಾಯಯುತ ಬರಬೇಕಾದದನ್ನು ಈ ಸರ್ಕಾರ ಇದಕ್ಕಿಂತ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಯಾವುದಾದ್ರು ಸರ್ಕಾರ ಇದೆಯಾ? ಉದಾಹರಣೆ ಬೇಕಾ ನಿಮಗೆ? ಇಟ್ ವಾಸ್ ರೆಕಮೆಂಡೆಡ್ ಬೈ ದಿ 15th ಫೈನಾನ್ಸ್ ಕಮಿಷನ್ ಇನ್ ದಿ ಇಂಟ್ರಿಮ್ ರಿಪೋರ್ಟ್. ಫೈನಲ್ ರಿಪೋರ್ಟ್ನಲ್ಲಿ ಆ ಎಮ್ಮ ನಿರ್ಮಲಾ ಸೀತಾರಾಮನ್ ಅವರು ತೈಸಿ ಹಾಕ್ಬಿಟ್ರು ಹೊತ್ತಿಗೆ. ಆ್ಯಂಡ್ ಶಿ ಈಸ್ ಎ ರಾಜ್ಯಸಭಾ ಮೆಂಬರ್ ಫ್ರಮ್ ಕರ್ನಾಟಕ.
She is a Rajya Sabha member from Karnataka. Because of her, because of Narendra Modi, Karnataka suffered a loss. Karnataka suffered a loss. We are entitled legitimately to that interim relief. 5,495 ಕೋಟಿ. It's not a small amount. ಹಾಗಾಗಿ ಅದು ನಷ್ಟ ಆಯಿತು. ಈ ಸರ್ಕಾರ ಕೇಳಲೂ ಇಲ್ಲ. 25 ಜನ MP ಗಳು ಅವು ಕೇಳಲಿಲ್ಲ. ಕೇಂದ್ರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡದೆ ಅವ್ರೇನು ಕೇಳಲಿಲ್ಲ. ಬಸವರಾಜ ಬೊಮ್ಮಾಯಿ himself is a member of the GST Council. Basaraj Bommai was a GST Council member. ಅದು ಯಾವುದಕ್ಕೂ ಚೇರ್ಮನ್ ಕೂಡ ಮಾಡಿದರು ಅವರಿಗೆ. ಸೊ ಇಷ್ಟು ದೊಡ್ಡ ಅನ್ಯಾಯ ಆಯಿತು. ನಮಗೆ 4 ಲಕ್ಷ ಕೋಟಿ ರೂಪಾಯಿನ ಕಲೆಕ್ಟ್ ಮಾಡಿ ನಮಗೆ ಬರೋದು ಬರೀ 50,000 ರೂಪಾಯಿ. ಕರ್ನಾಟಕದಿಂದ ಕಲೆಕ್ಟ್ ಆಗೋ ಟ್ಯಾಕ್ಸು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ನಮಗೆ ಬರತಕ್ಕಂಥದ್ದು ನಮ್ಮ ಪಾಲು ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅದು ಅವ್ರು ಕೊಡೋದಲ್ಲ, ಅವರು ಜನಗಳಿಗೆ ಸುಳ್ಳು ಹೇಳ್ತಾರೆ. ಕೇಂದ್ರ ಸರ್ಕಾರ ಕೊಡ್ತದೆ, ನಾವು ಕೊಡ್ತಿಯರಿಗೆ ವಾಪಸ್ ಕೊಡೋದು ಕೇಂದ್ರ ಸರ್ಕಾರ ಕೊಡ್ತದೆ. ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರ್ತದೆ ಟ್ಯಾಕ್ಸ್? ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಟ್ಯಾಕ್ಸ್, ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸ್ನೇ ವಾಪಸ್ ನಮಗೆ ಕೊಡೋದು. ಸೊ ಇದು ಆಯಿತು ಬಿಡಿ, ಅದು ಅನ್ಯಾಯ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಈಗ ಇವ್ರು ಹೇಳ್ತಾರಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಇವೆಲ್ಲ ಮಾಡಿಬಿಟ್ರೆ ಗ್ಯಾರಂಟಿಗಳನ್ನು. ಸಾಲಗಾರ ಯಾರು ಸಾಲಗಾರರು ಮಾಡಿರೋರು ಯಾರು? ಕೇಂದ್ರ ಸರ್ಕಾರ ಸಾಲಗಾರ ದೇಶ ಮಾಡಿದವ್ರು ಯಾರು? ನಿಮಗೆ ಗೊತ್ತಾ, ಮನಮೋಹನ್ ಸಿಂಗ್ರವರು ಅಧಿಕಾರ ಬಿಟ್ಟಾಗ ದೇಶದ ಮೇಲಿದ್ದಂಥ ಸಾಲ ಬರ್ಕಳಿಬೇಕಾದ್ರೆ ವೆರಿಫೈನೂ ಮಾಡಿ 53,11,000 ಕೋಟಿ. 53,11,000 ಕೋಟಿ. ಈ ವರ್ಷ ಎಷ್ಟು ಇದೆ ಗೊತ್ತಾ ಸಾಲ ದೇಶದ ಮೇಲೆ? 155 ಲಕ್ಷ ಕೋಟಿ. 155 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮನಮೋಹನ್ ಸಿಂಗ್ ಅವರು ಬಿಡೋವರೆಗೆ ಇದ್ದಂಥ ಸಾಲ 53 ಲಕ್ಷ ಕೋಟಿ. 53,11,000 ಕೋಟಿ. 9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ದೇಶದ ಮೇಲೆ 102 ಲಕ್ಷ ಕೋಟಿ. ಕರ್ನಾಟಕದಲ್ಲಿ ನಾನು 2018 ಮಾರ್ಚ್ ಅಲ್ಲಿವರೆಗೆ ಇದ್ದಂಥ ಸಾಲ 2,42,000 ಕೋಟಿ. ಈಗ ಬಜೆಟ್ನಲ್ಲಿ ಹೇಳಿರೋ ಪ್ರಕಾರ 23-24ಕ್ಕೆ ಕರ್ನಾಟಕದ ಮೇಲಿರ್ತಕ್ಕಂಥ ಸಾಲ 5,64,000 ಕೋಟಿ. ಸ್ವಾತಂತ್ರ್ಯ ಬಂತವಿಂದ ಮಾರ್ಚ್ 18ರವರೆಗೆ ಅಲ್ಲ 2018 ಮಾರ್ಚ್ ಕೊನೆಯವರೆಗೆ 2,42,000 ಕೋಟಿ. ಇವರು ಬಂದ ಮೇಲೆ ಇವರು ಎಂಥವರು HD ಕುಮಾರಸ್ವಾಮಿಯನ್ನು ಸೇರಿ 3,22,000 ಕೋಟಿ. 3,22,000 ಕೋಟಿ. ಈ ವರ್ಷ ಒಂದೇ ವರ್ಷ 23-24ಕ್ಕೆ 78,000 ಕೋಟಿ ಸಾಲ ತಗೋತಾ ಇತ್ತು.
ಸಾಲ ಯಾರ ಕಾಲದಲ್ಲಿ ಜಾಸ್ತಿ ಆಯ್ತಪ್ಪ? ನಾಲ್ಕು ವರ್ಷದಲ್ಲಿ ಇವರು ಮಾಡಿರೋದು ಸುಮಾರು 3 ಲಕ್ಷ ಕೋಟಿ. ನಾನು 5 ವರ್ಷದಲ್ಲಿ ಮಾಡಿದ್ದು 1,16,000 ಕೋಟಿ ಸಾಲ. 1,16,000 ಕೋಟಿ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳಾಗಿ, ಈ ದೇಶ ಸಾಲದ ಸುಳಿಗೆ ಸಿಕ್ಕಾಕೊಡ್ತದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರೆ. ನಾನು ಹೇಳ್ತೀನಿ, ಐ ಆಮ್ ಕಾನ್ಫಿಡೆಂಟ್, ಈ ರಾಜ್ಯವನ್ನು ಸಾಲದ ಸುಳಿಗೆ ಸಿಕ್ಕಾಕಿಸ್ದೇನೆ, ಆರ್ಥಿಕ ದಿವಾಳಿಯಾಗಕ್ಕೆ ಬಿಡದೇನೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸ್ತೀವಿ. ಇವತ್ತು ಅಸಲು ಮತ್ತು ಬಡ್ಡಿ ಎಷ್ಟು ಗೊತ್ತಾ? 2023-24ಕ್ಕೆ ಅಸಲು ಬಡ್ಡಿ ಎಷ್ಟು ಕಟ್ಟಬೇಕು ಗೊತ್ತಾ ನಿಮಗೆ? ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್, repayment of principal amount, it comes to about 56,000 crores. 56,000 ಕೋಟಿ. Please verify. ಬಡ್ಡಿ ಅಸಲು ಬಡ್ಡಿನೇ ಕಟ್ಟೋದಿಷ್ಟಿರುವಾಗ ನಾವು ವರ್ಷಕ್ಕೆ ಬಡವರಿಗೆ, ಸಾಮಾನ್ಯ ಜನರಿಗೆ, ಮಹಿಳೆಯರಿಗೆ, ರೈತರಿಗೆ 50,000 ಕೋಟಿ ಮಾಡೋಕ್ಕಾಗಲ್ವಾ? ಈಗ 3,10,000 ನಾನು ಬಜೆಟ್ ಜುಲೈನಲ್ಲಿ ಮಂಡಿಸ್ತೀವಿ. ನಮ್ಮ ಸರ್ಕಾರ 3,10,000 ರೂಪಾಯಿ 10,000 ಕೋಟಿಯಿಂದ 3,25,000 ಕೋಟಿ ಮಂಡಿಸ್ತೀವಿ. 15,000 ಕೋಟಿ ತೆರಿಗೆನಲ್ಲಿ ಕಟ್ಟುನಿಟ್ಟಾಗಿ ವಸೂಲು ಮಾಡೋದ್ರಿಂದ ಮಾಡ್ತೀವಿ. ಆಮೇಲೆ ಬೇರೆ ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಕಟ್ ಡೌನ್ ಮಾಡೋದು, ಇವೆಲ್ಲವುಗಳಿಂದ ಮತ್ತೆ ಸಾಲ ತಗೊಳ್ಳೋದು ಕಡಿಮೆ ಮಾಡೋದು. ಸಾಲ ತಗೊಳ್ಳೋದು ಕಡಿಮೆ ಮಾಡಿದ್ರೆ ಇಂಟ್ರೆಸ್ಟ್ ಪೇಮೆಂಟು, ಪ್ರಿನ್ಸಿಪಾಲ್ ಅಮೌಂಟ್ ಕೊಡೋದು ಕಮ್ಮಿ ಆಗ್ತದೆ. ಎಲ್ಲ ಮೆಜರ್ಸ್ಗಳಿಂದ ನನಗೆ ಐ ಡೋಂಟ್ ಥಿಂಕ್ ಇಟ್ ಈಸ್ ಇಂಪಾಸಿಬಲ್ for our government to raise 50,000 crores in a year. ಆಗಿದೆ. ಅದರಿಂದ 5 ಗ್ಯಾರಂಟಿಗಳಿದ್ದಾವಲ್ಲ ನಮಗೆ. ನಂಬರ್ 1 ಗೃಹ ಜ್ಯೋತಿ, 200 ಯೂನಿಟ್ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಇಲ್ಲಿ ಹೇಳಿದ್ದೀವಿ ಮ್ಯಾನಿಫೆಸ್ಟೋನಲ್ಲಿ, ನಮ್ಮ ಮ್ಯಾನಿಫೆಸ್ಟೋ ಇದೆ. ದಿಸ್ ಈಸ್ ಅವರ್ ಮ್ಯಾನಿಫೆಸ್ಟೋ. ಇಟ್ ಈಸ್ ಆಲ್ರೆಡಿ ಬೀನ್ ರಿಲೀಸ್ಡ್. ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದ್ದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ. ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು. ಅಲ್ಲ, 1,200 ಕೋಟಿ, 1,200 ಕೋಟಿ ಆಗ್ಬೋದು ಅಂತ ಸುಮಾರು. ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ
ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆಯಿಂದೆಲ್ಲ ಭಾರಿ ಕಷ್ಟ ಆಗ್ಬಿಡುತ್ತೆ ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವ್ರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ತಾರೆ. ಇದು 2ನೇದು. 3ನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 kg ಅಕ್ಕಿ ಕೊಡ್ತಾ ಇದ್ದೋ. ಅವೆಲ್ಲ ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡ್ತಿ. ಪ್ರತಿ ನಾ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ. ಗೊತ್ತಾಯ್ತಲ್ಲ. ಗೃಹಲಕ್ಷ್ಮಿ ಆದೇಶ ಹೊರಡಿಸೋದಕ್ಕೆ ತೀರ್ಮಾನ ಆಗಿದೆ ಅಂತ ಹೇಳಿ ಅದು ಒಂದು. 3ನೇದು ಅನ್ನಭಾಗ್ಯ. 3ನೇದು 7 kg ಕೊಡ್ತಿದ್ದೋ ಅದನ್ನು 10 kg ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 kg ಇಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, MA, MSc, MCom, BA, BSc, BCom, PhD ಮಾಡಿದವರು, MBBS ಮಾಡಿದವರು, BE ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳಿರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದರೆ, ಇಲ್ಲ ಖಾಸಗಿನೆಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನೆಲ್ಲಾರ ಸಿಗ್ಬೋದು, ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರ ಅಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ ಇಯರ್. ಅಲ್ಲ, ಪರ್ ಮಂತ್ ಅಲ್ಲ, ಪರ್ ಮಂತ್ 3,000 rupees for unemployed graduates starting from this year, this financial year, I mean academic year, for 2 years only. ಡಿಪ್ಲೊಮಾ ಪಾಸ್ ಮಾಡಿದವರು ನಿರುದ್ಯೋಗಿಗಳಾಗಿದ್ದವ್ರಿಗೆ ಅವ್ರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5ನೇದು ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ ಮತ್ತೆ ಕರ್ನಾಟಕದವರು ಆಗೋರಿಗೆ ಮಾತ್ರ. ಈಗ ತಮಿಳುನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗಿಲ್ಲ. ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದ ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳು ಅಂದ್ರೆ ಎಲ್ಲ ಬಸ್ಗಳು ಅಂದ್ರೇನೆ. ಅದಾಮೇಲೆ ಐ ವಿಲ್ ಕಮ್ ಔಟ್ ವಿತ್ ಡೀಟೈಲ್ಸ್ ಇನ್ ದಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ಈಗ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ, ಗೊತ್ತಾಯ್ತಲ್ಲ. ಆದೇಶನೂ ಕೂಡ ಹೊರಡಿಸಕ್ಕೆ ಹೇಳಿದ್ದೀನಿ. ಆಮೇಲೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರ್ರಿ, ಚರ್ಚೆ ಮಾಡಿ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನೇನಾಗ್ತದೆ ಅವೆಲ್ಲವನ್ನು ಕೂಡ ನೋಡ್ಕೊಂಡು ಮಾಡ್ತೀವಿ. ಅದು ಎಷ್ಟೇ ಬರ್ಡನ್ ಆದರೂ ಕೂಡ ಈ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ, ಅವನ್ನ ಈಡೇರಿಸ್ತೀವಿ. ಜನ ಅದಕ್ಕೋಸ್ಕರನೇ ಕೇಳಿಪ್ಪ, ಒಬ್ಬೊಬ್ರು ಕೇಳಿ. ಯಾವತ್ತು ಆದೇಶ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಂದರೆ ಯಾವಾಗ ಆಗುತ್ತೆ? ಇನ್ನೊಂದು ವರ್ಷ ಬಿಟ್ಟ? ಮುಂದಿನ ವಾರನೇ ಮಾಡ್ತೀವಿ ಕ್ಯಾಬಿನೆಟ್ ಮೀಟಿಂಗು. ಕ್ಯಾಬಿನೆಟ್ ನಿರ್ಧಾರ ಆಗೋಯ್ತು.
ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಡೀಟೇಲ್ಸ್ ವರ್ಕೌಟ್ ಮಾಡಬಾರ್ದೇನ್ರಿ? ಡೀಟೇಲ್ಸ್ ಎಲ್ಲ ಎಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗುತ್ತೆ, ಏನು ಹೆಂಗೆ ಅಂತ ಎಲ್ಲ ಡೀಟೇಲ್ಸ್ ವರ್ಕೌಟ್ ಮಾಡಬೇಕಲ್ಲ. ಯಾರು? ನೋ ಇಟ್ ಈಸ್ ಅಗ್ರೀಡ್ ಅಪಾನ್. ವಿಲ್ ನಾಟ್ ಗೋ ಬ್ಯಾಕ್. ಎಷ್ಟು ದುಡ್ಡಾಗಲಿ ವಿಲ್ ನಾಟ್ ಗೋ ಬ್ಯಾಕ್. ಜಾರಿ ಮೋಸ್ಟ್ ಲೈಕ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆದ ತಕ್ಷಣನೇ ಜಾರಿ ಕೊಡ್ತೀವಿ. ನೋಡ್ರಪ್ಪ, ರಸ್ತೆಗೆ ಹೋಗೋರಿಗೆಲ್ಲ ದುಡ್ಡು ಕೊಡೋಕ್ಕಾಗಲ್ಲ. ಯಾರಿಗೆ ದುಡ್ಡು ಕೊಡ್ತೀವಿ, ಯಾರ ಅಕೌಂಟ್ಗೆ ಹೋಗ್ಬೇಕು, ಗ್ರಾಜ್ಯುಯೇಟ್ ಯಾರು, ಮಹಿಳೆ ಯಾರು, ಅವ್ರ ಅಕೌಂಟ್ ನಂಬರ್ ಏನು, ವಿದ್ಯುತ್ ಶಕ್ತಿ ಯಾರು, ಯಾರು ಬಳಕೆದಾರರು, ಅದೆಲ್ಲ ವಿ ಶುಡ್ ಬಿ ಅಕೌಂಟಬಲ್. ಆಮೇಲೆ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಅವೆಲ್ಲ ಮಾಹಿತಿ ತಗೋಬರ್ರಿ ಅಂತ ಹೇಳಿದ್ದೀನಿ. ಬಿಟ್ಟೆ ಮತ್ತೆ ಪುನರಾರಂಭ ಮಾಡ್ತೀವಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅಸೆಂಬ್ಲಿ ಕರೀತಾ ಇದ್ದೀವಿ. ಸೋಮವಾರ, ಮಂಗಳವಾರ ಗವರ್ನರ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಹೊಸ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗಬೇಕು. 24ನೇ ತಾರೀಕಿನೊಳಗಡೆ ಕಾನ್ಸ್ಟಿಟ್ಯೂಟ್ ಆಗಬೇಕು. ಅದಕ್ಕೋಸ್ಕರವಾಗಿ ಕರಿತಾ ಇದ್ದೀವಿ. ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ದೇಶಪಾಂಡೆ ಅವರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸದಸ್ಯರು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಲ್ಲಪ್ಪ, ಪ್ರಮಾಣ ವಚನ ತಗೋಬೇಕಲ್ವೇನಪ್ಪ? ಪ್ರಮಾಣ ವಚನ ತಗೋಬೇಕಲ್ಲ. ಆಮೇಲೆ ಆ ಸೆಷನ್ನಲ್ಲೇ ಹೊಸ ಸ್ಪೀಕರು ಕೂಡ ಆಯ್ಕೆ ಮಾಡ್ತೀವಿ. ಇದು ಪ್ರೋಟೆಮ್ ಸ್ಪೀಕರ್ ಮಾತ್ರ ಪ್ರಮಾಣ ವಚನ ಕೊಡಿಸೋರು, ಅವರು ಅಸೆಂಬ್ಲಿನ ನಡೆಸೋರು, ಅವರು ಪ್ರಮಾಣ ವಚನ ಬೋಧನೆ ಮಾಡೋರು. ಅದಾದಮೇಲೆ ನ್ಯೂ ಸ್ಪೀಕರ್ ವಿಲ್ ಬಿ ಎಲೆಕ್ಟೆಡ್. ಆಯ್ತಲ್ಲ? ಆಮೇಲೆ ಕೇಳ್ರಿ ಇಲ್ಲಿ. ಆಮೇಲೆ ಇನ್ನು ಉಳಿದ ವಿಚಾರಗಳ ಬಗ್ಗೆ ಎಲ್ಲ ನನಗೆ ಕ್ಯಾಬಿನೆಟ್ ಆಥರೈಸ್ ಮಾಡಿದೆ. ವಿಲ್ ಟೇಕ್ ಎ ಡಿಸಿಷನ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಕ್ಯಾಬಿನೆಟ್ ಕೊಲೀಗ್. ಥ್ಯಾಂಕ್ ಯು. I will come back to you. I will come back to you. ಪೋರ್ಟ್ಫೋಲಿಯೋ ಯಾವಾಗ ಸರ್? ಎಲ್ಲ ಇವತ್ತೇ ಮೊದಲನೇ ದಿನ ಹೇಳ್ಬಿಟ್ಟೆ ಎಲ್ಲ. ಸ್ಪೀಕರ್ನ ಆಯ್ಕೆ ಮಾಡ್ತೀವಿ. ಸಭಾಧ್ಯಕ್ಷ ಇಂದಿರಾ ಕ್ಯಾಂಟೀನ್